ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ 7ನೇ ಸಂಚಿಕೆಗೆ ಅತ್ಯಂತ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ಆಭರಣವನ್ನ ನಾವು ಡಿಸ್ಪ್ಲೇಲಿ ತೋರಿಸ್ತಾ ಹೋಗ್ತೀವಿ. ಈ ಒಂದು ಆಭರಣದ ನಿಖರವಾದ ಬೆಲೆಯನ್ನ ನೀವು ನಮಗೆ ಕರೆ ಮಾಡಿ ತಿಳಿಸಿದಲ್ಲಿ, ಆ ಬೆಲೆ ನೀವು ನಿಖರವಾಗಿ ಹೇಳಿದ್ದಲ್ಲಿ ಒಂದು ಅತ್ಯದ್ಭುತವಾದ ಉಡುಗೊರೆಯನ್ನ ನೀವು ಮಂಗಳೂರು ಜುವೆಲ್ಸ್ ಇಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೆ ಕರೆ ಮಾಡಿರುವಂತಹ ಪ್ರತಿಯೊಬ್ಬ ಕಾಲರಿಗೂ ಕೂಡ ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಸಿಗೋದಕ್ಕಿದೆ. ಸೊ ಹಾಗಾಗಿ ನಾವು ಡಿಸ್ಪ್ಲೇಲಿ ತೋರಿಸ್ತಾ ಇರುವಂತಹ ಆಭರಣವನ್ನ ಸರಿಯಾಗಿ ಗಮನಿಸಿ ಅದರ ನಿಖರವಾದ ಬೆಲೆಯನ್ನ ನಮಗೆ ಕರೆ ಮಾಡಿ ತಿಳಿಸಿ. ಎಸ್, ಇವತ್ತು ನಮ್ಮ ಜೊತೆಗೆ ಮಂಗಳೂರು ಜುವೆಲ್ಸ್ ಬಗ್ಗೆ, ಹಾಗೆ ಇವತ್ತು ನಾವು ತೋರಿಸ್ತಾ ಇರುವಂತಹ ಜ್ಯುವೆಲ್ರಿ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ದಿವ್ಯಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ಮೇಡಮ್, 7ನೇ ಸಂಚಿಕೆಯಲ್ಲಿದ್ದೀವಿ. ನಿರಂತರವಾಗಿ ಒಂದು ಕಾಲರ್ಗಳ ಸ್ಪಂದನೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಆಗಿದೆ. ಹಾಗಾಗಿ ನಾವೆಲ್ಲ ಕಾಲರ್ಗಳಿಗೂ ಕೂಡ ಮೊದಲದಾಗಿ ಧನ್ಯವಾದಗಳನ್ನು ಸಮರ್ಪಿಸಲೇಬೇಕು. ಜೊತೆಗೆ ಮಂಗಳೂರು ಜುವೆಲ್ಸ್ಗೆ ಕೂಡ ನಮ್ಮ ಸುದ್ದಿಯ ಒಂದು ನೇರ ಪ್ರಸಾರವನ್ನು ನೋಡಿ ಎಲ್ಲ ಗ್ರಾಹಕರು ಕೂಡ ಹೆಚ್ಚಿನ ಸ್ಪಂದನೆಯನ್ನು ನೀಡಿದ್ದೀರಿ. ಅದಕ್ಕೆ ಕೂಡ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಜೊತೆಗೆ ಮಂಗಳೂರು ಜುವೆಲ್ಸ್ನ ಇನ್ನಷ್ಟು ವಿಶೇಷತೆಗಳನ್ನು ಈ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಇವತ್ತು ನಾವು ಡಿಸ್ಪ್ಲೇಲಿ ತೋರಿಸ್ತಾ ಇರುವಂಥ ಆಭರಣದ ಡೀಟೇಲ್ಸ್ ಅನ್ನ ಮೊದಲು ನಾವು ದಿವ್ಯಾ ಅವ್ರ ಹತ್ರ ತಿಳ್ಕೊಂಬರೋಣ. ಎಸ್ ಮೇಡಮ್, ಇವತ್ತಿನ ಆಭರಣದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಮ್ಯಾಮ್, ಇದು ಕಾಸಿನ ಸರ. ಇದು ತುಂಬಾ ಲೈಟ್ ವೆಯ್ಟ್ ಡಿಸೈನ್, ಆಂಟಿಕ್ ಅಲ್ಲಿ ಬಂದಿದೆ. ಇದು ಆಂಟಿಕ್ ಕಾಸಿನ ಸರ. ಇದು ತುಂಬಾ ಟ್ರೆಡಿಷನಲ್ ಡಿಸೈನ್. ಇದು ನಿಮಗೆ ತುಂಬಾ ಲೈಟ್ ವೆಯ್ಟ್ ಅಲ್ಲಿ, ಅಂದ್ರೆ ಹಿಂದಿನ ಕಾಲದಲ್ಲಿ ಇದನ್ನ ಹೇಗೆ ತುಂಬಾ ಹೆವಿ ಆಗಿ ಯೂಸ್ ಮಾಡ್ತಿದ್ರು, ಆದ್ರೆ ಇದನ್ನ ನಾವು ಕಸ್ಟಮೈಸ್ ಮಾಡಿ, ಮಂಗಳೂರು ಜುವೆಲ್ಸ್ ನವರು ಕಸ್ಟಮೈಸ್ ಮಾಡಿ ಲೈಟ್ ವೆಯ್ಟ್ ಅಲ್ಲಿ ತಂದಿದೀವಿ. ಇದು ಫಂಕ್ಷನ್ ವೇರ್ ಡಿಸೈನ್ ಆಗಿದೆ. ಫಂಕ್ಷನ್ ಗೆ ಆರಾಮ್ಸೆ ಹಾಕಿಕೊಂಡು ಹೋಗ್ಬೋದು. ಮತ್ತೆ ಏನಂದ್ರೆ ಇದು ಇದ್ರದ್ದು ಸೆಟ್ ಆಗಿ ನಮ್ಮ ಹತ್ರ ನೆಕ್ಲೆಸ್ ಕೂಡ ಅವೈಲೇಬಲ್ ಇದೆ. ನಮ್ಮ ಮಂಗಳೂರು ಜುವೆಲ್ಸ್ ಗೆ ಬಂದ್ರೆ ಇದರ ಸೆಟ್ ಅನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಲೆಸ್ ವಿತ್ ಹಾರ ಕೂಡ ಇದೆ. ಇದು ಹಾರ ತೋರಿಸ್ತಾ ಇರುವಂತದ್ದು. ಸೊ ಇದು ಒಳ್ಳೆ ಡಿಸೈನ್, ಪರ್ಚೇಸ್ ಯಾರು ಕೂಡ ಮಾಡ್ಕೊಳ್ಬಹುದು. ತುಂಬಾ ಲೈಟ್ ವೇಟ್ ಡಿಸೈನ್, ಟ್ರೆಡಿಷನಲ್ ಜ್ಯುವೆಲ್ರಿ ಕೂಡ. ಯಾಕಂದ್ರೆ ಕಾಸಿನ ಸರ ಅಂತ ಹೇಳಿದಾಗ ನಂಗೆ ನೆನಪಾಯ್ತು ಮೇಡಮ್. ಯಾಕಂದ್ರೆ ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ ಕಾಸಿನ ಸರ ಒಳ್ಳೆ ಕಾಸಿರೋರು ಮಾತ್ರ ಹಾಕುವಂತಹ ಸರ ಆಗಿತ್ತು. ಯಾಕಂದ್ರೆ ಇದು ಬೇರೆ ನೀವು ಹೇಳಿದ್ರಿ ಲೈಟ್ ವೇಟ್ ಜ್ಯುವೆಲ್ರಿ ಅಂತ. ಸೊ ಇದನ್ನ ಆಸೆ ಪಡೋರಿಗೆ ಸುಲಭವಾಗಿ ಕೊಳ್ಳುವಂತಹ ಒಂದು ಅವಕಾಶ ಮಂಗಳೂರು ಜುವೆಲ್ಸ್ ನಲ್ಲಿ ಇದೆ. ಜೊತೆಗೆ ಮಂಗಳೂರು ಜುವೆಲ್ಸ್ ಅಲ್ಲಿ ವಿಶೇಷವಾದ ಮಾನ್ಸೂನ್ ಆಫರ್ಗಳು ಕೂಡ ನಡೀತಾ ಇದೆ. ಜೊತೆಗೆ ಮೇಡಮ್ ಅವರು ಇನ್ನೊಂದು ವಿಷಯವನ್ನ ತಿಳಿಸ್ಕೊಡ್ಲೇಬೇಕು. ಯಾಕಂದ್ರೆ ಇವತ್ತು ನಾವೇನು ತೋರಿಸ್ತಾ ಇದ್ದೀವಿ ಆಭರಣ, ಇದನ್ನ ನಮ್ಮ ವೀಕ್ಷಕರು ಇಷ್ಟಪಟ್ಟಲ್ಲಿ ಅದನ್ನ ಕೊಂಡುಕೊಳ್ಳುವಂತ ಮನಸ್ಸಿದ್ರೆ ಅವರಿಗೆ ಕೂಡ ಒಂದು ವಿಶೇಷವಾದ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಮಂಗಳೂರು ಜುವೆಲ್ಸ್ ಅವರು. ಎಸ್ ಮೇಡಮ್, ಹೇಳಿ. ನಮ್ದು ಮಾನ್ಸೂನ್ ಆಫರ್ ಅಂತ ನಾವು ಇಲ್ಲೇ ಅನೌನ್ಸ್ ಮಾಡಿದ್ವಿ. ಅದ್ರಲ್ಲಿ ಏನಂದ್ರೆ ವೇಸ್ಟೇಜ್ ಅಲ್ಲಿ 31% ಡಿಸ್ಕೌಂಟ್ ಅಂತ ನಾವು ಅನೌನ್ಸ್ ಮಾಡಿದ್ವಿ. 31% ಅಂತ ಅಂದಾಗ ನಾವೀಗ ಇದೇ ಹಾರವನ್ನ ಹೇಳ್ಬೋದು. ಇದೇ ಹಾರದಲ್ಲಿ ನಿಮಗೆ ಡಿಸ್ಕೌಂಟ್ ಯಾವ ರೀತಿ ಬರ್ತದೆ ಅಂದ್ರೆ ಹೇಳಿ, 18% ವೇಸ್ಟೇಜ್ ಇದೆ, 18% ವೇಸ್ಟೇಜ್ ಇದೆ. ನಾವು ಅದನ್ನು ಕೂಡ ರಿವೀಲ್ ಮಾಡ್ತಾ ಇದ್ದೀವಿ. 18% ಇದ್ದದ್ದು ನಿಮಗೆ ಅದ್ರದ್ದು 31% ಅಂದ್ರೆ 12% ಗೆ ನಾವು ಇದನ್ನ ಇದೇ ಹಾರವನ್ನ ಕೊಡ್ತಾ ಇದೀವಿ ಇಲ್ಲಿ. ಇದು ನಿಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 12% ಅಲ್ಲಿ ಸ್ವಲ್ಪ ಕಷ್ಟ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಎಲ್ಲರಿಗೂ. ಸೊ ಅದು ಎಷ್ಟು ಬರ್ತದೆ, ವ್ಯಾಲ್ಯೂ ಅಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 25,000 ರೂಪೀಸ್, ಅಂದ್ರೆ 25,000 ಕಮ್ಮಿಗೆ ಸಿಗ್ತಾ ಇದೆ. ಆಫರ್ ಬೇರೆ ಇದೆ, ಜೊತೆಗೆ 25,000 ರೂಪಾಯಿಯಷ್ಟು ಮೌಲ್ಯ ಕಡಿಮೆಯಾಗಿ ಈ ಸರವನ್ನ ನಮ್ಮ ವೀಕ್ಷಕ ಬಾಂಧವರು ತೆಗೆದುಕೊಳ್ಳಬಹುದಾದಂತ ಒಂದು ಅತ್ಯದ್ಭುತವಾದ ಅವಕಾಶವನ್ನ ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ನಮ್ಮ ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ತುಂಬಾ ವೇಟ್ ಮಾಡಿಸೋದು ಬೇಡ. ಎಸ್, ಮೊದಲನೇ ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ. ನಮಸ್ತೆ. ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಇದು ಅಳಿಕೆಯಿಂದ. ವಿಟ್ಲ ಅಳಿಕೆಯಿಂದ ಸರಸ್ವತಿ ಶೆಟ್ಟಿ ಅವರು. ಎಸ್ ಮೇಡಮ್, ನಮಸ್ತೆ. ಮೊದಲನೇ ಕರೆ ನೀವು ಮಾಡಿದೀರಾ ಇವತ್ತಿನ ಕಾರ್ಯಕ್ರಮಕ್ಕೆ? ಸರಸ್ವತಿ ಮಾತ್ರ. ಓಕೆ, ಸರಸ್ವತಿ ಅವರು. ಓಕೆ, ಮೊದಲನೇ ಕರೆ ಸರಸ್ವತಿ ಅವರಿಂದ ಬಂದಿದೆ. ಅಳಕೆಯಿಂದ ಮಾಡಿದೀರಾ? ಅಳಿಕೆ. ಹೌದೌದು. ಮೇಡಮ್, ನೋಡಿದ್ರ ಇವತ್ತಿನ ಕಾಸಿನ ಸರವನ್ನ? ನೋಡಿದೆ. 1,48,000 ಕಾಸಿನ ಸರವನ್ನ ಸರಿಯಾಗಿ ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ ಮೇಡಮ್. ನೀವು ಹೇಳ್ತಾ ಇದ್ದೀರಿ 1,48,000
1,48,000 ಇರಬಹುದು ಅಂತ ಹೇಳ್ತಾ ಇದ್ದೀರಾ. ಓಕೆ ಮೇಡಮ್, ಹೌದು, ಲಾಕ್ ಹೌದು. ಮಾಡ್ತೀವಿ ನಿಮ್ಮ ಬೆಲೆಯನ್ನ. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ. ಜೊತೆಗೆ ದಿವ್ಯಾ ಅವರು ಈ ಒಂದು ಜ್ಯುವೆಲ್ರಿ ಆಭರಣದ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಹಾರ, ನೆಕ್ಲೆಸ್ ಅನ್ನ ತೋರಿಸ್ತಾ ಇಲ್ಲ, ನಾವು ಹಾರವನ್ನ ತೋರಿಸ್ತಾ ಇದ್ದೀವಿ. ಸೊ ಮೇಡಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ. ನಿಖರವಾದ ಬೆಲೆಯನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಹೇಳಿದ್ವಿ, ಯಾಕಂದ್ರೆ ನಿಮ್ಮ ಸಮಯ ಕೂಡ ವ್ಯರ್ಥ ಆಗಬಾರ್ದು. ನೀವು ಕರೆ ಮಾಡಿದ್ದಕ್ಕೆ ಕೂಡ ಒಂದು ಲಾಭ ಆಗ್ಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೀವಿ. ಎಸ್, ಇವತ್ತು ನಾವು ತೋರಿಸ್ತಾ ಇರೋದು ಕಾಸಿನ ಸರ. ಸರಿಯಾಗಿ ಗಮನಿಸಿ, ಅದರ ಒಂದು ನಿಖರವಾದ ಲೈಟ್ ವೇಟ್ ಅಂದ್ರೂ ಕೂಡ ಒಂದು ಸರಕ್ಕೆ ಎಷ್ಟು ಚಿನ್ನ ಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಇರುತ್ತೆ. ಹಾಗಾಗಿ ಸರಿಯಾಗಿ ಗಮನಿಸಿ ನಮಗೆ ಕರೆ ಮಾಡಿ ನಿಖರವಾದ ಬೆಲೆಯನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡಿ. ಎಸ್, ನೆಕ್ಸ್ಟ್ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ವಿಶ್ವನಾಥ ಪಾಲ್ತಾಡಿಂದ. ಪಾಲ್ತಾಡಿನ. ಎಸ್ ಸರ್, ನಮಸ್ತೆ. ಎರಡನೇ ಕರೆ ನಿಮ್ಮದಾಗಿದೆ. ಎಸ್, ನೋಡಿದ್ರಾ ಸರ್ ಕಾಸಿನ ಸರವನ್ನ? ನೋಡ್ದೆ ಮೇಡಮ್. ಇದು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದು ಅನ್ಸುತ್ತೆ ನೀವು ಈ ಕಾರ್ಯಕ್ರಮ? ಅಲ್ಲ, ಇದು ಮೂರನೇ ಸಲ. ಮೂರನೇ ಸಲ? ಹೌದು ಓ ಸೂಪರ್, ಹ್ಯಾಟ್ರಿಕ್ ನಿಮ್ದು. ಕಳೆದ ವಾರ ಕಾಲ್ ಕನೆಕ್ಟ್ ಆಗ್ಲಿಲ್ಲ ಹಾಗೆ. ಓಕೆ ಓಕೆ, ಅಂತೂ ನಮ್ಮ ಕಾರ್ಯಕ್ರಮವನ್ನ ನಿರಂತರವಾಗಿ ಫಾಲೋ ಮಾಡ್ತಾ ಇದ್ದೀರಿ. ಫಾಲೋ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಮಂಗಳೂರು ಜ್ಯುವೆಲ್ಸ್ಗೆ ನೀವು ವಿಸಿಟ್ ಮಾಡಿ ಇರ್ತೀರಲ್ವಾ? ಹೌದು. ಓಕೆ, ಹೇಗನ್ನಿಸ್ತು? ಒಳ್ಳೆದಂತು. ಹೌದಾ, ನಿಮ್ಮ ಗಿಫ್ಟ್ ಅನ್ನ ತಗೊಂಡ್ರಾ? ತಗೊಂಡಿದೆ ಮೇಡಮ್. ತಗೊಂಡಿದ್ದೀರಾ? ಓಕೆ ಓಕೆ, ಹಾಗಾದ್ರೆ ಮಂಗಳೂರು ಜ್ಯುವೆಲ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಲ್ವಾ ನಾವು? ಹೌದೌದು. ಎಸ್, ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ವೀಕ್ಷಕ ಬಾಂಧವರಿಗಾಗಿ ಅವರು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಸರ್. ಅದರ ಜೊತೆಗೆ ಮಾನ್ಸೂನ್ ಆಫರ್ ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಇವತ್ತಿನ ಕಾಸಿನ ಸರಕ್ಕೆ ಎಷ್ಟಿರಬಹುದು ಬೆಲೆ? 1,67,000. 1,67,000. ಇವತ್ತಿನ ಚಿನ್ನದ ಬೆಲೆ 13,275 ರೂಪಾಯಿ ಇದೆ ಗ್ರಾಮಿಗೆ. 13,275 ರೂಪಾಯಿ ಪ್ರತಿ ಗ್ರಾಮಿನ ಬೆಲೆ ಇವತ್ತಿಗೆ ಇದೆ. ಹಾಗಾಗಿ ಅದನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಕಾಸಿನ ಸರದ ಬೆಲೆಯನ್ನ ನೀವು ನಿಖರವಾಗಿ ಹೇಳಬೇಕು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್, ಸ್ವಲ್ಪ ಅಂದರೆ ಲೈಟ್ ವೆಯ್ಟ್ ಅಂತ ಹೇಳಿದ ಕೂಡಲೇ ನಮ್ಮ ವೀಕ್ಷಕ ಬಾಂಧವರು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರ ಏನೋ. ಬಟ್ ಲೈಟ್ ವೆಯ್ಟ್ ಅಂತ ಹೇಳಿದ್ರೆ ಕಾಸಿನ ಸರ ಮೊದಲೆಲ್ಲ ನಾವು ಅನ್ಕೊಂಡ್ರೆ ಒಂದು 8 ಪವನ್ 10 ಪವನ್ನಷ್ಟು ತೂಕ ಇತ್ತು ಅಂತ ಅನ್ಸುತ್ತೆ ಅಲ್ವಾ ಮೇಡಮ್? ಯಾಕಂದ್ರೆ ಕಾಸಿನ ಸರ ಅಂದರೆ ಅದರ ತೂಕವೇ ಹಾಗಿತ್ತು. ಹಾಗಾಗಿ ಅದು ತುಂಬ ಬೆಲೆ ಬಾಳುವಂತಹ ಸರ ಅನ್ನುವಂಥ ಹೆಸರು ಕೂಡ ಅದಕ್ಕಿತ್ತು. ಆದರೆ ಅದನ್ನೇ ಮಾಡಿಫೈ ಮಾಡಿ ಈಗಿನ ಜನರಿಗೆ ಸುಲಭವಾಗಿ ಎಟಕಬೇಕು ಅಂದರೆ ಇವತ್ತಿನ ಒಂದು ಆಭರಣ ಪ್ರಿಯರ ಆಸೆಯನ್ನು ಕೂಡ ಈಡೇರಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಅದನ್ನ ಸ್ವಲ್ಪ ಲೈಟ್ ವೇಟ್, ಕಡಿಮೆ ಜನರಿಗೆ ಕೈಗೆಟುಕುವ ದರದಲ್ಲಿ ನಾವು ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಜ್ಯುವೆಲ್ರಿಯನ್ನ ಮಾಡಲಾಗಿದೆ. ಎಸ್, ಕಾಸಿನ ಸರ ಅದು ನೆಕ್ಲೆಸ್ ಅಲ್ಲ, ಸರ ಅದರ ತೂಕ ಕೂಡ ನೆಕ್ಲೆಸ್ ನಷ್ಟಲ್ಲ. ಹಾಗಾಗಿ ಸರ ಆಗಿರೋದ್ರಿಂದ ಸ್ವಲ್ಪ ಉದ್ದಾನೂ ಇದೆ. ಹಾಗಾಗಿ ಅಲ್ಲಿರುವಂಥದ್ದು ಬರೀ ಎಲ್ಲ ಕಾಸಿನಿಂದವೇ ಪೋಣಿಸಿರುವಂಥದ್ದು. ಹಾಗಾಗಿ ಎಸ್ ವೀಕ್ಷಕರೇ, ನೀವು ದಯವಿಟ್ಟು ದಿವ್ಯಾ ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಅನ್ನ ಜೊತೆಗೆ ಸರ್ವನ್ನ ಸರಿಯಾಗಿ ಗಮನಿಸಿ ನಿಖರವಾದ ಬೆಲೆಯನ್ನ ನಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿ. ಎಸ್, ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ. ವಿಟ್ಲದಿಂದ ಭವ್ಯ ಅವರು. ಹೌದು. ಎಸ್, ಈ ಮೊದಲು ಕರೆ ಮಾಡಿದ್ದೀರಲ್ವಾ ಮೇಡಮ್ ನೀವು? ಇಲ್ಲ, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಹೌದು. ಎಸ್, ಕಾರ್ಯಕ್ರಮ ನೋಡಿದೀರಾ ಮೊದಲು? ಇದು 7ನೇ ಸಂಚಿಕೆ ನಮ್ದು. ಹಾ, ನೋಡಿದೀರಾ ಕಾರ್ಯಕ್ರಮ? ಹಾ. ಎಸ್, ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ಗೊತ್ತಿತ್ತಾ? ಗೊತ್ತಿತ್ತಾ? ವಿಸಿಟ್ ಮಾಡಿ ಕೇಳಿದ್ದೇನೆ. ಓಕೆ ಓಕೆ, ಅಂತೂ ಇವತ್ತು ಕೇಳಿದ್ರಿ. ಇನ್ನು ನೀವು ಇವತ್ತೇನು ಕರೆ ಮಾಡಿದೀರಾ, ನೀವು ನಿಖರವಾದ ಬೆಲೆಯನ್ನ ಹೇಳಿದ್ರೆ ನಿಮಗೆ ಅತ್ಯದ್ಭುತವಾದ ಬಹುಮಾನ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಗುತ್ತೆ. ಇಲ್ಲ ಅಂದ್ರೂ ಕೂಡ ನೀವು ಇವತ್ತು ಕರೆ ಮಾಡಿ ಬೆಲೆಯನ್ನ ಗೆಸ್ ಮಾಡಿದವರಾಗಿದ್ರು ಕೂಡ ಕರೆ ಮಾಡಿದ್ದಕ್ಕಾಗಿ ನಿಮ್ಗೊಂದು ವಿಶೇಷ ಬಹುಮಾನವನ್ನ ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾರೆ. ಹಾಗಾಗಿ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಅನ್ನ ತಗೊಳ್ಳಿ. ಇವತ್ತಿನ ಈ ಕಾಸಿನ ಸರದ ಬೆಲೆ ಎಷ್ಟಿರ್ಬೋದು ಮ್ಯಾಮ್? 1,10,000. 1,10,000. ಇವತ್ತಿನ ಚಿನ್ನದ ಬೆಲೆ 1 ಗ್ರಾಮಿಗೆ 13,275 ರೂಪಾಯಿ ಇದೆ ಮ್ಯಾಮ್. ಓಕೆ, 1,10,000 ಅಂತ ಹೇಳ್ತಾ ಇದ್ದೀರಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ. ಕೊನೆಯಲ್ಲಿ ಇದರ ನಿಖರವಾದ ಬೆಲೆಯನ್ನ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸ್ತಾ ಹೋಗ್ತೀನಿ. ಹಲೋ 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 ಹಲೋ. ಎಸ್, ಮಂಗಳೂರಿಂದ ಪ್ರಿಯಾಂಕಾ ಅವ್ರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ.
ಎಸ್, ಮಂಗಳೂರಿನಿಂದ ಕರೆ ಬರ್ತಾ ಇದೆ, ಖುಷಿ ಆಗ್ತಾ ಇದೆ ನಮಗೆ. ಪುತ್ತೂರು ಬಿಟ್ಟು ಬೇರೆ ಬೇರೆ ಕಡೆಯಿಂದ ಕರೆಗಳು ಬಂದಾಗ. ಮೇಡಮ್, ಇದು ಫಸ್ಟ್ ಟೈಮಾ ಅಥವಾ ಮೊದಲು ಮಾಡಿದ್ದೀರಲ್ವಾ ನೀವು? ಮುಂದೆ ಮಾಡಿದೆ, ಕನೆಕ್ಟ್ ಆಗಿರ್ಲಿಲ್ಲ. ಹೌದು, ನಿರಂತರವಾಗಿ ಕರೆಗಳು ಬರ್ತಾ ಇದೆ ಮ್ಯಾಮ್. ಹೆಚ್ಚಿನವರಿಗೆ ಕರೆಗಳನ್ನು ಆಗೋದಿಲ್ಲ. ಸೊ ಇಟ್ಸ್ ಓಕೆ. ನಮಗೆ ಯಾರು ಪುತ್ತೂರು ಸುಳ್ಯದಿಂದ ಎಲ್ಲ ಯಾರು ಕರೆ ಮಾಡಿರ್ತೀರೋ ನಿಮಗೆ ಕರೆಯನ್ನ ನಾವು ಸ್ವೀಕರಿಸಲಿಲ್ಲ ಅಂತ ದಯವಿಟ್ಟು ಬೇಜಾರಾಗಬೇಡಿ. ಯಾಕಂದ್ರೆ ನಿಮಗೆ ಪುತ್ತೂರಿಗೆ ಬರ್ಲಿಕ್ಕಿದ್ದಾಗ ದಯವಿಟ್ಟು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ಅಲ್ಲಿ ಕೂಡ ನಿಮಗೆ ವಿಶೇಷವಾದ ಆಫರ್ ಅನ್ನ ಇಟ್ಟಿದ್ದಾರೆ. ಜೊತೆಗೆ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡಿಕೊಳ್ಳೋದಕ್ಕೆ ಕೂಡ ಅಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದನ್ನ ಕಳೆದ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೆ. ಅಲ್ಲೇ ನಿಮಗೆ ಅದೃಷ್ಟ ಚೀಟಿಯ ಮೂಲಕ ಬಹುಮಾನವನ್ನ ಪಡೆದುಕೊಳ್ಳುವಂತಹ ಅವಕಾಶ ಇದೆ. ಸೊ ಮಿಸ್ ಮಾಡಬೇಡಿ. ಕರೆ ಸಿಕ್ಲಿಲ್ಲ ಅಂತಂದ್ರೂ ಮಂಗಳೂರು ಜ್ಯುವೆಲ್ಸ್ಗೆ ನೀವು ಆರಾಮಾಗಿ ವಿಸಿಟ್ ಮಾಡಬಹುದು. ಅಲ್ಲಿಯ ಸಿಬ್ಬಂದಿಗಳು ನಿಮಗೆ ಅತ್ಯುತ್ತಮ ರೀತಿಯ ಸ್ಪಂದನೆಯನ್ನ ಕೊಡ್ತಾರೆ. ಎಸ್ ಮೇಡಮ್, ಇವತ್ತಿನ ಕಾಸಿನ ಸರ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಎಸ್, ಕಾಸಿನ ಸರಕ್ಕೆ ಎಷ್ಟು ಇರಬಹುದು ನಿಖರವಾದ ಬೆಲೆ? 4,75,000. 4,75,000 ಇರಬಹುದು ಅಂತ ಹೇಳ್ತೀರಿ. ಎಸ್, ಓಕೆ. ನಿಮ್ಮ ಬೆಲೆಯನ್ನು ಲಾಕ್ ಮಾಡ್ತೀವಿ. ಮೇಡಮ್, ಕಾರ್ಯಕ್ರಮನ ಕೊನೆಯವರೆಗೂ ನೋಡ್ತಾ ಇರಿ. ಕಾರ್ಯಕ್ರಮದ ಕೊನೆಯಲ್ಲಿ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನ ನಾವು ತಿಳಿಸ್ತೀವಿ. ನೀವು ಒಂದು ವೇಳೆ ಹೇಳಿರುವಂತ ಬೆಲೆ ನಿಖರವಾದ ಬೆಲೆಯಾಗಿದ್ರೆ ಅಥವಾ ಸಮೀಪವಾದ ಬೆಲೆಯಾಗಿದ್ರೆ ಇವತ್ತಿನ ಅದೃಷ್ಟವಂತರು ನೀವೇ ಆಗಿರ್ತೀರಿ. ಅಲ್ಲ ಅಂತಂದ್ರೂ ಬೇಜಾರಾಗಬೇಡಿ. ಕರೆ ಮಾಡಿದ ಪ್ರತಿಯೊಬ್ಬ ಕಾಲರಿಗೆ ಕೂಡ ನಮ್ಮ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಸಿಗ್ತಾ ಇದೆ. ಸೊ ನೀವು ಕೂಡ ನಿಮ್ಮ ಬಹುಮಾನವನ್ನು ಮಂಗಳೂರು ಜ್ಯುವೆಲ್ಸ್ಗೆ ಬಂದು ತಗೊಳ್ಳಿ. ಸೊ ಮಂಗಳೂರು ಜ್ಯುವೆಲ್ಸ್ ಅಲ್ಲಿರುವಂಥ ಆಭರಣಗಳನ್ನು ನೋಡಿ ಚಿನ್ನವನ್ನು ಕೊಳ್ಳೋರಿದ್ರೆ ನೀವು ದಯವಿಟ್ಟು ತಗೊಳ್ಬಹುದು. ಯಾಕಂದ್ರೆ ವಿಶೇಷವಾದ ಆಫರ್ ಅನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈ ಚಿನ್ನದ ಸರಕ್ಕೆ ಕೂಡ ಇವತ್ತು ನಾವು ತೋರಿಸ್ತಾ ಇರುವಂಥ ಡಿಸ್ಪ್ಲೇ ಮಾಡ್ತಾ ಇರುವಂಥ ಈ ಒಂದು ಕಾಸಿನ ಸರಕ್ಕೆ ಕೂಡ ಸುಮಾರು ಡಿಸ್ಕೌಂಟ್ಗಿಂತಲೂ ಹೆಚ್ಚಿನದಾಗಿ 25,000 ರೂಪಾಯಿ ಮೌಲ್ಯದಷ್ಟು ಮತ್ತಷ್ಟು ಕಡಿಮೆ ಬೆಲೆಯನ್ನ ಮಾಡಿ ನಮ್ಮ ವೀಕ್ಷಕ ಬಾಂಧವರಿಗೆ ಕೊಡ್ತಾ ಇದ್ದಾರೆ ಮಂಗಳೂರು ಜ್ಯುವೆಲ್ಸ್ ಅವರು. ಇಂಥ ಅವಕಾಶವನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಎಸ್, ನಿರಂತರವಾಗಿ ಕರೆಗಳು ಬರ್ತಾ ಇದೆ. ನೋಡೋಣ ನೆಕ್ಸ್ಟ್ ಕಾಲರ್ ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ವೀರಮಂಗಲದಿಂದ. ಶ್ರೇಯಾ ಅವರ ನಿಮ್ಮ ಹೆಸರು? ಲಕ್ಷಿತಾ. ಲಕ್ಷಿತಾ ಅವರು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ, ಸೆಕೆಂಡ್ ಟೈಮ್. ಹಾಗಾದ್ರೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿರ್ತೀರಿ? ಮಾಡಿದೀರಾ? ಮಾಡಿದೀವಿ. ಹೇಗನ್ನಿಸ್ತು? ಖುಷಿ ಆಯ್ತಾ? ಚಿನ್ನ ತಗೊಂಡ್ರಾ ಹೇಗೆ? ಇದು ಎಂತ ರೋಸ್. ಏನ್ ತಗೊಂಡ್ರಿ? ರೋಸ್ ತಗೊಂಡ್ರಾ? ಮಂಗಳೂರು ಜ್ಯುವೆಲ್ಸ್ ಇಂದ? ಚಿನ್ನದ ಗುಲಾಬಿನಾ? ಹೌದಾ? ಗಿಫ್ಟ್ ಕೊಟ್ಟದವರು. ಓ ಸೂಪರ್. ಓಕೆ. ಚಿನ್ನದ ಗುಲಾಬಿಯನ್ನೇ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಇಷ್ಟ ಆಯ್ತಾ ಅಲ್ಲಿನ ಜ್ಯುವೆಲ್ರಿ? ಖುಷಿ ಆಯ್ತಾ? ಓಕೆ. ಇವತ್ತಿನ ಕಾಸಿನ ಸರ ನೋಡಿದ್ರಾ? ನೋಡಿದ್ರಾ? ಚಿನ್ನ ತಗೊಳ್ಳೋ ಪ್ಲಾನ್ ಇದೆಯಾ ಹೇಗೆ? ನೋಡ್ಬೇಕು. ಓಕೆ. ಎಷ್ಟಿರ್ಬೋದು ಇದ್ರ ಬೆಲೆ? 2,23,500. 2,23,500 ರೂಪಾಯಿಗಳು. ಹೌದು. ಓಕೆ, ಸೂಪರ್. ಇರ್ಲಿ, ನೋಡೋಣ. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ ಮೇಡಮ್. 2ನೇ ಬಾರಿ ಕರೆ ಮಾಡಿದ್ರಿ. ಪ್ರತಿ ಸಂಚಿಕೆಯಲ್ಲಿ ಕೂಡ ಕರೆ ಮಾಡಿ ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ತಾ ಇರಿ. ನೀವು ಹೇಳಿರೋ ಬೆಲೆ ನಿಖರವಾದ ಬೆಲೆ ಆಗಿದ್ರೆ ನೀವೊಂದು ಅತ್ಯುತ್ತಮವಾದಂತಹ ಬಹುಮಾನವನ್ನ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಪಡ್ಕೊಳ್ತೀರಿ. ಇಲ್ಲ ಅಂತಂದ್ರೂ ಬೇಜಾರಿಲ್ಲ. ನೀವೊಬ್ರು ಕಾಲರ್ ಆಗಿದ್ರು ಕೂಡ ನಿಮಗೆ ವಿಶೇಷವಾದ ಬಹುಮಾನ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಗ್ತಾ ಇದೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಪ್ರತಿ ಬಾರಿ ಕೂಡ ಕರೆ ಮಾಡ್ತಾ ಇರಿ. ಎಸ್, ಏನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಮೇಡಮ್, ನನ್ನ ವಾಯ್ಸ್ ಕೇಳಿಸ್ತಿದೆ? ಕೇಳಿಸ್ತಾ ಇದೆ. ವಿದ್ಯಾ ಮಂಗಳೂರಿಂದ ಮೇಡಮ್ ಕರೆ ಪ್ರತಿ ಸಂಚಿಕೆಯಲ್ಲಿ ಕೂಡ ನೀವು ಕರೆ ಮಾಡ್ತೀರಿ. ಹಲೋ ಮೇಡಮ್ ಕೇಳಿಸ್ತಿದ್ಯಾ? ಹಲೋ ನನಗೆ ಕೇಳಿಸ್ತಾ ಇದೆ ನಿಮ್ಮ ಧ್ವನಿ, ಮಾತಾಡಿ. ಕೇಳಿಸ್ತದೆ. ಎಸ್, ಹೇಗಿದ್ದೀರಾ ವಿದ್ಯಾ ಅವರೇ? ಹೌದು. ಹಲೋ, ಕರೆಕ್ಟ್. ಹೌದು. ಮೇಡಮ್, ನೀವು ದಯವಿಟ್ಟು ಟಿವಿಯನ್ನ ನೋಡ್ಕೊಂಡು ನನ್ನ ಜೊತೆ ಮಾತನಾಡಬೇಡಿ. ಇಲ್ಲ ಮ್ಯಾಮ್, ನಾನು ಹೊರಗೆ ಬಂದಿದ್ದೇನೆ. ಹಲೋ ಮೇಡಮ್ ಯಾರ ಜೊತೆ ಮಾತಾಡ್ತಾ ಇದ್ದೀರಿ? ದಯವಿಟ್ಟು ಬೇರೆ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಲೋ 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 ಮ್ಯಾಮ್, 2,60,000. ವಿದ್ಯಾ ಅವರು ಮಂಗಳೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಕಾಸಿನ ಸರದ ಬೆಲೆ 2,60,000 ಇರಬಹುದು. ಓಕೆ ಓಕೆ, ಈ ಮೊದಲು ಕೂಡ ಕಾಲ್ ಮಾಡಿದಿರಲ್ವಾ ಮ್ಯಾಮ್ ನೀವು?
ಹೌದು ಹೌದು ಮಾಡಿದ್ದೇನೆ. ಎಸ್ ಹೌದು. ವಿದ್ಯಾ ಅವರೇ, ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡ್ತಾ ಇರಿ. ನಿಮ್ಮ 2-3 ಬಾರಿಯ ಬಹುಮಾನ ಕೂಡ ಮಂಗಳೂರು ಜುವೆಲ್ಸ್ ಅಲ್ಲಿ ಕಾದಿರುತ್ತೆ ಅಂತ ಅನ್ಕೊಳ್ತೀನಿ. ತಗೊಂಡಿದ್ದೀರಾ? 2,60,000. ಓಕೆ, ಥ್ಯಾಂಕ್ ಯು ಮ್ಯಾಮ್. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಇದರ ನಿಖರವಾದ ಬೆಲೆಯನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್, ದಯವಿಟ್ಟು ವೀಕ್ಷಕ ಬಾಂಧವರೇ, ನಿಮ್ಮ ಹತ್ರ ನಾವು ಪ್ರತಿ ಸಂಚಿಕೆಯಲ್ಲೂ ಕೂಡ ಹೇಳ್ತಾ ಇದ್ದೀವಿ, ನೀವು ನಮಗೆ ಕರೆ ಮಾಡಿದಾಗ ನೀವು ಟಿವಿಯನ್ನ ನೋಡಿಕೊಂಡು ನಮ್ಮ ಜೊತೆ ಮಾತನಾಡುವಂತ ಪ್ರಯತ್ನವನ್ನ ಮಾಡಬೇಡಿ. ನೀವೇನು ಮಾತಾಡ್ತಾ ಇದ್ದೀರೋ, ನೀವೇನು ಬೆಲೆಯನ್ನ ತಿಳಿಸ್ತಾ ಇದ್ದೀರೋ ಅದು ನಮಗೆ ತಲುಪೋದಿಲ್ಲ, ನಮ್ಮ ಮಾತುಗಳು ನಿಮಗೆ ತಲುಪೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲಿ ಡಿಸ್ಟರ್ಬೆನ್ಸ್ ಇಲ್ವೋ ಅಲ್ಲಿ ಬಂದು ಕರೆಯನ್ನ ಮಾಡಿ. ಯಾಕಂದ್ರೆ ನಿಮ್ಮ ಒಬ್ಬರ ಕರೆಯಿಂದಾಗಿ ಇನ್ನೊಬ್ಬ ಅದೃಷ್ಟವಂತನಿಗೆ ಲಾಸ್ ಆಗಬಾರ್ದು ಅನ್ನುವಂತಹ ನೆಲೆಯಲ್ಲಿ ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಕಂಟಿನ್ಯೂಸ್ ಕರೆಗಳು ಬರ್ತಾ ಇರುತ್ತೆ, ಅವರ ಕರೆಯನ್ನು ನಮಗೆ ಸ್ವೀಕರಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಜೊತೆಗೆ ಮಾತನಾಡುವಂತಹ ಸಮಯ ಹೆಚ್ಚು ತಗೊಳ್ಬೇಕಾಗತ್ತೆ. ಎಸ್, ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಹೆಲೋ, ವಿಜಯ ಕೋಡಿಂಬಾಡಿ. ಹೌದು ಮೇಡಮ್. ಎಸ್ ಮೇಡಮ್, ಹೇಗಿದ್ದೀರಿ? ಆರಾಮ ಮೇಡಮ್. ಆರಾಮಾ? ಸಂಜೆ ಕಾಫಿ ಎಲ್ಲ ಆಗಿ ಕರೆ ಮಾಡೋದಕ್ಕೆ ಕೂತ್ರಿ? ಹೌದೌದು, ಪಕ್ಕ ನೆನಪಾಯ್ತು. ಮೊನ್ನೆ ಮಾಡಿದ್ದೆ. ಲಾಸ್ಟ್ ಟೈಮ್ ಮಾಡಿದ್ರಾ? ಕನೆಕ್ಟ್ ಆಗಿರ್ಲಿಲ್ವಾ? ಕನೆಕ್ಟ್ ಆಗಿತ್ತು ಮೇಡಮ್. ಬಂದು ಗಿಫ್ಟ್ ಎಲ್ಲ ಇಟ್ಕೊಂಡು ಹೋಗಿದ್ದೆ. ಓ ಸೂಪರ್, ಗಿಫ್ಟ್ ಇಟ್ಕೊಂಡು ಹೋದ್ರಾ? ಹೇಗನ್ನಿಸ್ತು ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ? ಬಂದಿದ್ದೇನೆ ಮೇಡಮ್. ಖುಷಿ ಆಯ್ತಾ ಮಂಗಳೂರು ಜುವೆಲ್ಸ್ಗೆ ಹೋಗೋದು? ಖುಷಿ ಅನಿಸ್ತಾ? ಓಕೆನಾ? ಮಂಗಳೂರು ಜುವೆಲ್ಸ್ ಇಂದ ಒಂದು ಧೈರ್ಯದಲ್ಲಿ ಚಿನ್ನವನ್ನ ಪರ್ಚೇಸ್ ಮಾಡಬಹುದಾ? ಹೇಗೆ ಮಾಡ್ಬೋದು ಮೇಡಮ್? ಮಾಡಬಹುದಾ? ಹೇಗಿದ್ರು ಸಿಬ್ಬಂದಿಗಳು? ನಿಮಗೆ ಬೇಕಾದಾಗ ತೋರಿಸಿದ್ರಾ ಅಥವಾ ಇಷ್ಟ ಆಯ್ತಾ ಅಲ್ಲಿನ ಜ್ಯುವೆಲ್ರಿ? ಲೈಟ್ ವೇಟ್ ಜ್ಯುವೆಲ್ರಿಗೆ ತುಂಬಾ ಫೇಮಸ್ ಅದು. ಹೌದೌದು. ಜೊತೆಗೆ ಮಾನ್ಸೂನ್ನ ವಿಶೇಷ ಆಫರ್ ಗಳನ್ನ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಒಳ್ಳೊಳ್ಳೆಯ ಸ್ಕೀಮ್ಗಳು ಕೂಡ ಇದೆ ಮ್ಯಾಮ್. ಜಾಯಿನ್ ಆಗಿದ್ದೀರಿ ಅಂತ ಅನ್ಕೊಳ್ತೀನಿ. ಇಲ್ಲ, ನಾನು ಮಾಡ್ಬೇಕಿನ್ನು. ಹೌದಾ? ಓಕೆ, ಸೂಪರ್, ಮಾಡಿ. ಯಾಕಂದ್ರೆ ನಮಗೂ ಒಂದ್ ಸ್ವಲ್ಪ ಧೈರ್ಯ ಬರಬೇಕು ಅಂದ್ರೆ ನಾವು ವಿಸಿಟ್ ಮಾಡ್ಲೇಬೇಕಲ್ವಾ? ನೀವು ವಿಸಿಟ್ ಮಾಡಿದೀರಾ, ನಿಮ್ಗೆ ಆ ಕಾನ್ಫಿಡೆಂಟ್ ಇದೆ ಅಂತ ನಾನು ಅನ್ಕೊಳ್ತೀನಿ. ಮೇಡಮ್, ಇವತ್ತಿನ ಕಾಸಿನ ಸರ ನೋಡಿದ್ರಾ? ನೋಡಿದೆ ಮೇಡಮ್. ನೋಡಿದ್ರೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆ ಮೇಡಮ್, ಎಷ್ಟಿರ್ಬೋದು ಇದ್ರ ಬೆಲೆ? 4,60,000 ಇರ್ಬೋದು. 4,60,000 ಇರಬಹುದು. ಓಕೆ, ಸೂಪರ್. ನೋಡೋಣ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದ್ಯಾ, ಇವತ್ತಿನ ಅದೃಷ್ಟವಂತರು ನೀವು ಆಗ್ತೀರಾ ಅನ್ನೋದನ್ನ. ಯಾಕಂದ್ರೆ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾ ಇದ್ದೀರಿ. ಕಳೆದ ಬಾರಿ ಕೂಡ ಕರೆಯನ್ನ ಮಾಡಿದ್ರಿ, ಈ ಬಾರಿ ಕೂಡ ಪ್ರಯತ್ನವನ್ನ ಮಾಡಿದಿರಿ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಕಾರ್ಯಕ್ರಮ ಕೊನೆಯವರೆಗೂ ನೋಡ್ತಾ ಇರಿ ಮೇಡಮ್. ಕಾರ್ಯಕ್ರಮದ ಕೊನೆಯಲ್ಲಿ ಈ ಒಂದು ಚಿನ್ನದ ಸರದ ನಿಖರವಾದ ಬೆಲೆಯನ್ನ ಹೇಳ್ತೀವಿ. ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಮಂಗಳೂರು ಜುವೆಲ್ಸ್ ಇಂದ ಒಂದು ಅದ್ಭುತವಾದ ಉಡುಗೊರೆ ಸಿಕ್ಕೇ ಸಿಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ. ಹಲೋ ಮೇಡಮ್, ನಮಸ್ತೆ. ಎಸ್, ಎಲ್ಲಿಂದ? ಮಂಗಳೂರು. ಓ, ಮ್ಯಾಂಗ್ಳೂರಿಂದ. ಸೂಪರ್ ಮೇಡಮ್, ಹೇಳಿ. ಓಕೆ ಮೇಡಮ್, ಹೇಗಿದ್ದೀರಾ? ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇದ್ದೀರಿ? ಇಲ್ಲ, ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀರಿ. ಹಾಗಾದ್ರೆ ಪ್ರತಿ ಶುಕ್ರವಾರ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ನೀವು ವೇಟ್ ಮಾಡ್ತಾ ಇರ್ತೀರಿ? ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು. ಇಷ್ಟು ಸಕ್ರಿಯವಾಗಿ ನೀವು ಸ್ಪಂದಿಸ್ತಾ ಇದ್ದೀರಿ ಅಂತಂದ್ರೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಿಮ್ಮ ಸಮಯಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಹೇಗಿದೆ ಕಾರ್ಯಕ್ರಮ? ಪರವಾಗಿಲ್ಲ ಮೇಡಮ್. ಖುಷಿ ಆಯ್ತಾ ನಿಮಗೆ? ಹೌದು, ಖುಷಿ ಆಯ್ತು. ಮಂಗಳೂರಿಂದ ನಾವು ಪುತ್ತೂರಿನ ಸುದ್ದಿ ಚಾನೆಲ್ ಅವ್ರು ನಡೆಸ್ತಾ ಇರುವಂತ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ತಾ ಇರೋದು ನಮಗೂ ತುಂಬಾ ಖುಷಿನೇ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ಮ್ಯಾಮ್. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದೀರಾ ಹೇಗೆ? ಇಲ್ಲ ಮೇಡಮ್, ಇಲ್ಲ. ಓಕೆ, ಪರವಾಗಿಲ್ಲ, ವಿಸಿಟ್ ಮಾಡಿ. ನಿಮ್ಮ ಕಳೆದ ಬಾರಿಯ ಬಹುಮಾನ ಕೂಡ ಅಲ್ಲೇ ಕಾಯ್ತಾ ಇರುತ್ತೆ. ಇವತ್ತಿನ ಈ ಒಂದು ಕಾಸಿನ ಸರದ ಬೆಲೆ ಎಷ್ಟಿರ್ಬೋದು ಮ್ಯಾಮ್? ಇದು 5,65,000. 5,65,000 ಇರಬಹುದು. ಹೌದು. ಓಕೆ, ನೋಡೋಣ ಮೇಡಮ್ ಎಷ್ಟಿರುತ್ತೆ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ನಾವು ಇದರ ನಿಖರವಾದ ಬೆಲೆಯನ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಪ್ರತಿ ಸಂಚಿಕೆಗೆ ಕರೆ ಮಾಡ್ತಾ ಇರಿ. ಹೆಲೋ. ಎಸ್, ಕಾರ್ಯಕ್ರಮ ಸಾಕ್ತಾ ಹೋದಾಗ ಸಮಯ ಗೊತ್ತಾಗೋದೇ ಇಲ್ಲ. ಕಾರ್ಯಕ್ರಮದಲ್ಲಿ ವಿರಾಮ ತಗೊಳ್ಳುವಂತಹ ಸಮಯ ಮೇಡಮ್. ಮತ್ತೊಂದ್ಸಲ ಈ ಒಂದು ಜ್ಯುವೆಲ್ರಿಯನ್ನು ಎಕ್ಸ್ಪ್ಲೇನ್ ಮಾಡಿಬಿಡಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದವರಿಗೆ ಕೂಡ ಈ ಜ್ಯುವೆಲ್ರಿ ಬಗ್ಗೆ ಗೊತ್ತಾಗ್ಲಿ. ಇದು ಮ್ಯಾಮ್ ಆಂಟಿಕ್ ಕಾಸಿನ ಸರ. ಇದ್ರಲ್ಲಿ ನೀವು ನೋಡ್ಬೋದು ಲಕ್ಷ್ಮಿ ಇದೆ. ಅಂದ್ರೆ ಮೊದ್ಲಿನ ಜನರೇಷನ್ ಹೇಗಂದ್ರೆ ಸ್ವಲ್ಪ ಹೆವಿಯಲ್ಲಿ ಹಾಕ್ತಿದ್ರು, ಅಂದ್ರೆ ಕಾಯಿನ್ ಟೈಪ್ ಅಲ್ಲಿ ಬರ್ತಾ ಇತ್ತು ಲಕ್ಷ್ಮಿ. ಅದನ್ನೇ ನಾವು ಈಗಿನ ಜನರೇಷನ್ ಗೆ ಮಾಡಿಫೈ ಅಂದ್ರೆ ಕಸ್ಟಮೈಸ್ ಮಾಡಿ ಲೈಟ್ ವೇಟ್ ಅಲ್ಲಿ ತಂದಿದ್ದೀವಿ. ಹೌದು, ತುಂಬಾ ಲೈಟ್ ವೇಟ್ ಅಂತಲ್ಲ, ನೆಕ್ಲೆಸ್ ಅಲ್ಲ ಇದು. ಸ್ವಲ್ಪ ನೋಟ್ ಮಾಡ್ಕೊಳ್ಬೇಕಾಗ್ತದೆ ಮಾಡೋರು. ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ಹಾರ ಆಗಿದೆ ಇದು. ಎಸ್, ತುಂಬಾ ಚೆನ್ನಾಗಿ ಕೂಡ ಇದೆ, ಟ್ರೆಡಿಷನಲ್ ಆಗಿ ಕೂಡ ಇದೆ. ಒಂದು ಜ್ಯುವೆಲ್ರಿ ಹಾಕಿದ್ರು ಕೂಡ ನಮ್ಮ ಒಂದು ಎಲ್ಲ ಏನು
ಸಂಭ್ರಮ ಕೂಡ ಅದರಲ್ಲಿ ಎದ್ದು ಕಾಣಿಸುತ್ತೆ, ಹಾಗೆ ನಮ್ಮ ಬ್ಯೂಟಿಯನ್ನು ಕೂಡ ಅದು ಎನ್ಹೆನ್ಸ್ ಮಾಡುತ್ತೆ. ಎಸ್, ಮುಂದಿನ ಕರೆ ಮಾಡುವವರು ಸರಿಯಾಗಿ ಗೆಸ್ ಮಾಡಿ ನಿಮ್ಮ ಒಂದು ಪ್ರೈಸನ್ನು ಹೇಳೋದಕ್ಕೆ ರೆಡಿ ಆಗಿರಿ. ಎಸ್, ಇದೀಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಬ್ರೇಕಿನ ನಂತರ ಮತ್ತೆ ಸ್ವಾಗತ. ಎಸ್, ನಮ್ಮ ಜೊತೆಗೆ ಮಂಗಳೂರು ಜುವೆಲ್ಸ್ನ ಬಗ್ಗೆ ಹಾಗೆ ಇವತ್ತಿನ ಜ್ಯುವೆಲರಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ದಿವ್ಯಾ ಅವರಿದ್ದಾರೆ. ಮೊದಲದಾಗಿ ನಾವು ಇವತ್ತು ಮಾನ್ಸೂನ್ ಆಫರ್ಗಳ ಬಗ್ಗೆ ಕೂಡ ಮಾತನಾಡಬೇಕು. ಯಾಕೆ ಮಂಗಳೂರು ಜುವೆಲ್ಸ್ ಅವರು ವಿಶೇಷವಾದ ಆಫರ್ಗಳನ್ನು ನಮ್ಮ ಗ್ರಾಹಕರಿಗೆ ಕೊಡ್ತಾನೆ ಇದ್ದಾರೆ. ಹಾಗಾಗಿ ಸ್ವಲ್ಪ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಮಂಗಳೂರು ಜುವೆಲ್ಸಲ್ಲಿ ಮಾನ್ಸೂನ್ ಆಫರ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಡೀಟೇಲನ್ನು ಕೊಡ್ತಾ ಹೋಗ್ತೀನಿ. ಎಸ್ ದಿವ್ಯಾ ಅವರೇ. ಮಾನ್ಸೂನ್ ಆಫರ್ ಅಲ್ಲಿ ನಮ್ದು ಈಗ ಗ್ರಾಹಕರಲ್ಲಿ ಇರ್ತದೆ ಓಲ್ಡ್ ಗೋಲ್ಡ್. ಸೊ ಓಲ್ಡ್ ಗೋಲ್ಡ್ ಅದು ಯೂಸ್ ಆಗ್ತಿಲ್ಲ ಅಂದ್ರೆ ತುಂಬಾ ವರ್ಷ ಆಗಿರ್ತದೆ, ಪ್ಯೂರಿಟಿನೂ ಕಮ್ಮಿ ಇರ್ತದೆ. ಸೊ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಟೈಮ್. ರೇಟ್ ಕೂಡ ಕಮ್ಮಿ ಬರ್ತಾ ಇದೆ ಈಗ ಸ್ಪೆಷಲ್ ಆಗಿ. ಸೊ ಕಮ್ಮಿ ಬರ್ತಿರುವಾಗ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆ ಬೆನಿಫಿಟ್ ಸಿಗ್ತದೆ. ಸೊ ಅವ್ರದ್ದೇನು ಓಲ್ಡ್ ಗೋಲ್ಡ್ ಇದೆ ಅದಕ್ಕೆ ನಾವು 2% ಎಕ್ಸ್ಟ್ರಾವನ್ನ ಕೊಡ್ತಿದ್ದೀವಿ. ಮತ್ತೆ ಅದರಲ್ಲಿ ಇನ್ನೊಂದು ಆಫರ್ ಏನಂದ್ರೆ ಟ್ರಿಪಲ್ ಧಮಾಕ ಅಂತ ನಾವು ಹೇಳಿದ್ದೆವು. ಅದರಲ್ಲಿ ಇನ್ನೊಂದು ಆಫರ್ ವೇಸ್ಟೇಜ್ ಅಲ್ಲಿ 31% ಡಿಸ್ಕೌಂಟ್ ಇದೆ. ಈಗ ಕಾಸಿನ ಸರಕ್ಕೆ ನಾವು ಹೇಳಿದೆವು ಎಷ್ಟು 31% ಡಿಸ್ಕೌಂಟ್ ಅಂದ್ರೆ ಎಷ್ಟು ರೇಂಜ್ ಅಲ್ಲಿ ನಿಮಗೆ ಸಿಗ್ತದೆ, ಎಷ್ಟು ಡಿಸ್ಕೌಂಟ್ ಆಗ್ತದೆ ಅಂತ. ಸೊ ಇನ್ನೊಂದು ಏನಂದ್ರೆ ನಿಮಗೆ ಏನು ಗ್ರಾಮ್ ಪರ್ಚೇಸ್ ಮಾಡ್ತಾರೆ, ಈಗ 20 ಗ್ರಾಮ್ನ ನೆಕ್ಲೆಸ್ ಪರ್ಚೇಸ್ ಮಾಡಿದ್ರೆ ಅದರ 50% ನಷ್ಟು ಸಿಲ್ವರ್ ಕಾಯಿನ್ ಅವರಿಗೆ ಫ್ರೀ ಆಗಿ ಸಿಗ್ತಾ ಇದೆ. ಈ 3 ಆಫರ್ಸ್ ಈಗ ಮಾನ್ಸೂನ್ ಆಫರ್ ಅಲ್ಲಿ ಇದೆ. ಸೊ ಇದೇ ಡಿಸೈನ್ ಅನ್ನ ಲೈಕ್ ಮಾಡ್ತಾರೆ ಅಂದ್ರೆ ಬಂದು ತಗೊಳ್ಬಹುದು. ಒಳ್ಳೆ ಆಫರ್ ಇದು, ಯೂಸ್ ಮಾಡ್ಕೊಳ್ಬಹುದು ಎಲ್ಲರೂ. ಸೊ ಔಟ್ ಸೈಡ್ ಹೋದ್ರೆ ಬೇರೆ ಕಡೆ ಹೋಗಿ ಕಂಪೇರ್ ಮಾಡ್ತಾರೆ ಅಂದ್ರೆ ಇದು 22%, 20% ಗೆಲ್ಲ ಸಿಗ್ತದೆ. ಇದು ನಮ್ಮಲ್ಲಿ 18%, ಅದರಲ್ಲೂ ನಾವು ಡಿಸ್ಕೌಂಟ್ ಆಗಿ 12% ಇದನ್ನ ಕೊಡ್ತಾ ಇದ್ದೀವಿ. ಓಕೆ ಓಕೆ ಓಕೆ, ಅತ್ಯುತ್ತಮವಾದ ಆಫರ್. ಯಾಕಂದ್ರೆ ನಾವು ಹಳೆ ಚಿನ್ನವನ್ನು ಕೊಟ್ಟಾಗ ನಮ್ಗೆ ತುಂಬಾ ಬೇಜಾರಾಗೋದು, ಅಯ್ಯೋ ತುಂಬಾ ಲಾಸ್ ಆಗುತ್ತೆ ಅನ್ನುವಂಥ ಭಯ ಎಲ್ಲರನ್ನ ಕಾಡ್ತಾ ಇರುತ್ತೆ. ಯಾಕಂದ್ರೆ ನಾವು ಉಪಯೋಗ ಮಾಡಿಲ್ಲ ಅಂತಂದ್ರೂ ಚಿನ್ನವನ್ನು ಹಾಗೆ ಇಟ್ಕೊಂಡಿರ್ತೀವಿ. ಬಟ್ ಹಾಗಾಗೋದು ಬೇಡ, ನಿಮ್ಮ ಚಿನ್ನ ಉಪಯೋಗ ಆಗಲಿ, ನೀವು ಹೊಸ ಒಂದು ಸರವನ್ನ ಮಾಡಿಸ್ಕೊಂಡು ಅಥವಾ ಇನ್ನೊಂದು ಒಳ್ಳೆ ಡಿಸೈನಿನ ಆಭರಣಗಳನ್ನ ಮಾಡಿಸ್ಕೊಂಡು ಹಾಕೊಳ್ಳುವ ಹಾಗಾಗಲಿ ಅಂತ ನಮ್ಮ ಮಂಗಳೂರು ಜುವೆಲ್ಸ್ ಅವರು ಇಂತಹ ಒಂದು ಅದ್ಭುತವಾದಂಥ ಆಫರನ್ನು ಮಾನ್ಸೂನ್ ಟೈಮಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಜೊತೆಗೆ ನಿಮಗೆ ಬೇಕಾದಂಥ ಆಭರಣಗಳು ಲೈಟ್ ವೇಟ್ ಅಲ್ಲಿ
ಕೂಡ ಸಿಗುತ್ತೆ. ಯಾಕಂದ್ರೆ ನಾವು ದಿನ ಏನು ಆಭರಣವನ್ನ ಹಾಕೊಂಡು ಓಡಾಡೋದಿಲ್ಲ, ಹಾಗಾಗಿ ನಮ್ಗೆ ಬೇರೆ ಬೇರೆ ಆಭರಣಗಳನ್ನ ಬದಲಾಯಿಸಬೇಕು ಅನ್ನುವಂಥ ಇಚ್ಛೆ ಇರುತ್ತೆ. ಹಾಗಾಗಿ ಒಳ್ಳೊಳ್ಳೆ ಡಿಸೈನ್ಗಳನ್ನ ಒಂದು ಸರವನ್ನ ತಗೊಳ್ಳುವ ಒಂದು ಬೆಲೆಗೆ ನಾವು 3 ಸರಗಳನ್ನ ತಗೊಳ್ಳುವಂತಹ ಒಂದು ಅವಕಾಶ ಕೂಡ ಮಂಗಳೂರು ಜ್ವೆಲ್ಸ್ ಅಲ್ಲಿ ಇದೆ. ಎಸ್, ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋದು ಕಾಸಿನ ಸರ. ಮೇಡಮ್ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಎಸ್, ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಲೋ. ಹಲೋ. ಎಸ್, ಸುಮತಿ ಅವರು ಪಾಣಾಜೆಯಿಂದ ಲಾಸ್ಟ್ ಟೈಮ್ ಕೂಡ ಕರೆ ಮಾಡಿದ್ದೀರಿ. ಲಾಸ್ಟ್ ವೀಕ್ ಕರೆ ಮಾಡಿದ್ದೀರಿ, ಜೋರ್ ಮಳೆ ಬರ್ತಾ ಇತ್ತು. ಆ ಮಳೆಯ ನಡುವೆ ನೀವು ನಮ್ಗೆ ಕರೆ ಮಾಡಿದ್ದೀರಿ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಾಫಿ ಎಲ್ಲ ಮುಗಿಸಿದ್ರಾ? ಓಕೆ. ಕಾಸಿನ ಸರ ನೋಡಿದ್ರಾ? ನೋಡಿದ. ಲಾಸ್ಟ್ ಟೈಮ್ ನೀವು ಕರೆ ಮಾಡಿದಿರಿ, ನಿಮ್ಗೊಂದು ವಿಶೇಷವಾದ ಬಹುಮಾನ ಮಂಗಳೂರು ಜ್ವೆಲ್ಸ್ ಕಡೆಯಿಂದ ಸಿಗೋದಕ್ಕಿತ್ತು. ಹೋಗಿ ವಿಸಿಟ್ ಮಾಡಿದ್ರಾ? ಇಲ್ಲ ಮೇಡಮ್. ಇಲ್ವಾ? ಬೇಡವಾ ಗಿಫ್ಟ್? ನಿಮಗ್ ಬೇಡವಾ ಗಿಫ್ಟ್? ಹೋಗ್ಬೇಕಿತ್ತು ಮೇಡಮ್, ಅಂದ್ರೆ ರಜೆ ಹಾಗ ಸರಿ ಮೇಡಮ್, ಹೋಗಿ. ಇವತ್ತಿನ ಗಿಫ್ಟ್ ಕೂಡ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಲಾಸ್ಟ್ ಟೈಮ್ ನ ಗಿಫ್ಟ್ ಕೂಡ ಇದೆ, ಹೋಗಿ ತಗೊಂಡ್ ಬನ್ನಿ. ಬೇಡ ಅಂದ್ರೆ ನಂಗೆ ಕೊಡಿ. ಓಕೆನಾ? ಎಸ್, ಇವತ್ತಿನ ಕಾಸಿನ ಸರ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಎಷ್ಟಿರ್ಬೋದು ಇದ್ರ ಬೆಲೆ? 5,70,000. 5,70,000 ಅಂತ ಹೇಳ್ತಾ ಇದ್ದಾರೆ ಸುಮತಿ ಅವರು. ಎಸ್, ನೋಡೋಣ ಮ್ಯಾಮ್, 5,70,000 ನೀವು ಹೇಳಿರುವಂತ ಬೆಲೆ ಕರೆಕ್ಟ್ ಆಗಿದೆಯಾ ಅಂತ. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ, ಆದ್ರೆ ನಿಮ್ಮ ಪ್ರಯತ್ನವನ್ನ ನಿಲ್ಲಿಸಬೇಡಿ. ಯಾಕಂದ್ರೆ ನೀವು ಹೇಳಿರೋ ಬೆಲೆ ನಿಖರವಾದ ಬೆಲೆ ಅಲ್ಲ ಅಂತಾದ್ರೂ ಪರವಾಗಿಲ್ಲ, ನೆಕ್ಸ್ಟ್ ವಾರದ ಸಂಚಿಕೆಯಲ್ಲಿ ನಿಮ್ಮ ಬೆಲೆ ಕರೆಕ್ಟ್ ಆಗಿರೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅದೃಷ್ಟ ಪರೀಕ್ಷೆಯನ್ನ ನಿಲ್ಲಿಸಬೇಡಿ. ಪ್ರತಿ ಸಂಚಿಕೆಯಲ್ಲಿ ಕೂಡ ನಮಗೆ ಕರೆ ಮಾಡಿ. ಪ್ರತಿ ಶುಕ್ರವಾರ 6:30ರಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೇರ ಪ್ರಸಾರ ಆಗತ್ತೆ. ಎಸ್, ಥ್ಯಾಂಕ್ ಯು ಮೇಡಮ್ ಸುಮತಿ ಅವರೇ. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಧ್ವನಿ ನನಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ಒಂಚೂರು ಜೋರಾಗಿ ಮಾತಾಡಿ ಮ್ಯಾಮ್. ಹಲೋ, ನಮಸ್ತೆ. ಎಸ್, ಜಯಶೀಲ ಮೇಡಮ್, ಪುತ್ತೂರಿಂದ ಕರೆ ಮಾಡ್ತಾ ಇದ್ದೀರಿ. ಮೇಡಮ್, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಕರೆಕ್ಟ್ ಕೇಳ್ತಾ ಇದೆ. ಓಕೆ ಮೇಡಮ್, ಓಕೆ. ತುಂಬಾ ಜೋಶಲ್ಲಿ ಮಾತಾಡಿ ಮ್ಯಾಮ್. ಸಂಜೆ ಕಾಫಿ ತಿಂಡಿ ಎಲ್ಲ ಆಯ್ತಾ? ಇಲ್ಲ, ಇನ್ನು ಆಗ್ಬೇಕಷ್ಟೇ. ಮೇಡಮ್, ಡಿಸ್ಟರ್ಬೆನ್ಸ್ ಇದೆ. ಏನಿಲ್ಲ. ಹಲೋ. ಹಲೋ, ಪುತ್ತೂರಿಂದ ಕರೆ ಮಾಡುದು. ಹೇಳಿ ಮ್ಯಾಮ್, ಹೇಳಿ ಮ್ಯಾಮ್. ಕಾಸಿನ ಸರ ನೋಡಿದ್ರಾ? ಕಾಸಿನ ಸರ ನೋಡಿದ್ದೆ. ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ ಮ್ಯಾಮ್ ನೀವು? ಇಲ್ಲ, ಲಾಸ್ಟ್ ವೀಕ್ ನೋಡಿದ್ದೆ. ಲಾಸ್ಟ್ ವೀಕ್ ಕೂಡ ಕರೆ ಮಾಡಿದ್ದೀರಾ? ಕರೆ ಮಾಡಿದ್ದೆ, ಇವಾಗ ಟೈಮ್ ಅಪ್ ಆಯ್ತು ಅಂತ ಹೇಳಿದ್ರಿ. 7:30ಗಿಂತ ಮೊದಲೇ. ಓಕೆ, ನೀವು 6:30ಯಿಂದ ಸ್ಟಾರ್ಟ್ ಮಾಡ್ಬೇಕು ಮ್ಯಾಮ್. ಹೌದು. ಓಕೆ, ಸೂಪರ್. ಇವತ್ತು ಕರೆ ಸಿಕ್ಕಿದೆ, ಹ್ಯಾಪಿನಾ? ಹೌದೌದು. ಎಸ್ ಮೇಡಮ್, ಎಷ್ಟಿದೆ ಇದ್ರ ಬೆಲೆ? ಅದಕ್ಕೆ 3,80,000 ಇರ್ಬೋದು. 3,80,000 ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಜಯಶೀಲ ಅವರು ಪುತ್ತೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಈ ಒಂದು ಕಾಸಿನ ಸರ 3,80,000 ಇರಬಹುದು ಅಂತ. ಮ್ಯಾಮ್, ನೋಡೋಣ. ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡ್ತಾ ಇರಿ. ನೀವು ಹೇಳಿರೋ ಬೆಲೆ ನಿಖರವಾದ ಬೆಲೆ ಆಗಿದ್ರೆ ನೀವು ಇವತ್ತಿನ ಅದೃಷ್ಟವಂತರಾಗ್ತೀರಿ. ಒಂದು ಅತ್ಯುತ್ತಮವಾದ ಅದ್ಭುತವಾದಂಥ ಉಡುಗೊರೆ ನಿಮಗೋಸ್ಕರ ಮಂಗಳೂರು ಜ್ವೆಲ್ಸ್ ಅಲ್ಲಿ ಕಾಯ್ತಾ ಇರುತ್ತೆ. ಇಲ್ಲಾಂದ್ರೂ ಬೇಜಾರಾಗಬೇಡಿ, ಕರೆ ಮಾಡಿರುವಂತಹ ಪ್ರತಿಯೊಬ್ಬ ಕಾಲರಿಗೂ ಕೂಡ ಮಂಗಳೂರು ಜ್ವೆಲ್ಸ್ ಇಂದ ಒಂದು ವಿಶೇಷವಾದ ಬಹುಮಾನ ಸಿಗೋದಕ್ಕಿದೆ. ಸೊ ಮಂಗಳೂರು ಜ್ವೆಲ್ಸ್ಗೆ ತಪ್ಪದೆ ವಿಸಿಟ್ ಮಾಡಿ ನಿಮ್ಮ ಬಹುಮಾನವನ್ನ ಪಡ್ಕೊಳ್ಳಿ. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ವಿಶ್ವನಾಥ್ ಅವರು ಅರಸಿನಮಕ್ಕಿಯಿಂದ. ಹೌದು. ಮಳೆ ಇದೆಯಾ ಸರ್ ಅಲ್ಲಿ? ಸಿಕ್ಕಾಪಟ್ಟೆ ಮೇಡಮ್. ಇಲ್ಲಿ ಸಿಕ್ಕಾಪಟ್ಟೆ ಮಳೆ. ಅರಸಿನಮಕ್ಕಿ ಅಂತಂದ್ರೆ ಸ್ವಲ್ಪ ಹಳ್ಳಿ ಪ್ರದೇಶ ಇರುತ್ತೆ, ಅಲ್ಲಿ ನೆಟ್ವರ್ಕ್ ಕೂಡ ತುಂಬಾ ಕಷ್ಟ ಇರುತ್ತೆ. ಹಳ್ಳಿ ಪ್ರದೇಶನೇ. ಕರೆಕ್ಟ್, ನನ್ಗೆ ಗೊತ್ತಿದೆ ಸರ್. ಅದ್ರ ಜೊತೆಗೆ ನೆಟ್ವರ್ಕ್ ಇಶ್ಯೂಸ್ ತುಂಬಾ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಎಸ್, ಮಳೆ ಬರ್ತಾ ಇದೆ, ನೆಟ್ವರ್ಕ್ ಇಶ್ಯೂ ಇದೆ, ಆದ್ರೂ ಪರವಾಗಿಲ್ಲ. ಇಷ್ಟು ಜೋಶಲ್ಲಿ ಕರೆ ಮಾಡ್ತಾ ಇದ್ರೆ ಫಸ್ಟ್ ಟೈಮ್ ಕರೆ ಮಾಡ್ತಾ ಇರೋದಾ? ಹೌದು. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು. ನಿಮ್ಮ ಜೋಶಿಗೆ ಖುಷಿ ಆಯ್ತು ನಮಗೆ. ಎಸ್, ಪ್ರತಿ ಸಂಚಿಕೆಯಲ್ಲಿ ಕೂಡ ಕರೆ ಮಾಡಿ ಸರ್. ಚಿನ್ನದ ಸರ ನಿಮ್ಗೆ ಇಷ್ಟ ಆಯ್ತಾ? ಹೌದು, ತುಂಬಾ ಇಷ್ಟ ಆಯ್ತು. ಹೌದಾ? ಯಾರಿಗ್ ಕೊಡ್ಬೇಕು ಅನ್ಕೊಂಡಿದ್ರಿ? ಅದು ನನ್ನ ಮಿಸ್ಸಸ್ ಕೊಡ್ಬೇಕು ಅಂತ ಉಂಟು. ಹೌದಾ? ಚಿನ್ನದಂತ ಮಡದಿಗೆ ಚಿನ್ನ ಕೊಡ್ಬೇಕು ಅನ್ಸ್ತಿದ್ಯಾ? ಹೌದು. ಓಕೆ, ಸೂಪರ್. ನಿಮ್ಗೆ ಸಿಗ್ಲಿ ಸರ್. ಹೇಳಿ. ಕಾಸಿನ ಸರ ಇದು ನಿಮಗೆ ಲೈಟ್ ವೇಟ್ ಆಗಿ ಸಿಗ್ತಾ ಇದೆ ಮಂಗಳೂರು ಜ್ವೆಲ್ಸ್ ಕಡೆಯಿಂದ. ಅದರ ಜೊತೆಗೆ ಒಂದು ವಿಶೇಷವಾದ ಆಫರ್ ಅನ್ನ ನಮ್ಮ ವೀಕ್ಷಕರಿಗೆ ಅಂತ ಕೊಟ್ಟಿದ್ದಾರೆ ಮಂಗಳೂರು ಜ್ವೆಲ್ಸ್ ಅವರು. ಸೊ ಇನ್ನು ಏನಾದ್ರ ಬೆಲೆ ಇದೆಯೋ ಅದಕ್ಕಿಂತ ಕೂಡ ಒಂದು 25,000 ರೂಪಾಯಿ ಇನ್ನೂ ಡಿಸ್ಕೌಂಟ್ ಆಗಿ ನಿಮ್ಗೆ ಸಿಗ್ತಾ ಇದೆ. ಅದರ ಜೊತೆಗೆ ಇನ್ನೂ ವಿಶೇಷವಾದ ಡಿಸ್ಕೌಂಟ್ ಅನ್ನ ಕೊಡ್ತಾರೆ ಮಂಗಳೂರು ಜ್ವೆಲ್ಸ್ ಅವರು. ಎಸ್ ಮೇಡಮ್, ಸರ್ ಹೇಳಿ, ಎಷ್ಟಿರ್ಬೋದು ಇದ್ರ ಬೆಲೆ? ಲೈಟ್ ವೆಯ್ಟ್ ಅದು
ಲೈಟ್ ವೆಯ್ಟ್ ಅಂತಂದ್ರೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದಾಗ ಹೇಳಿದೆ ಸರ್, ಯಾಕಂದ್ರೆ ಕಾಸಿನ ಸರ ಅಂತಂದ್ರೆ ಮೊದಲೆಲ್ಲ ತುಂಬಾ ಹೆವಿ ಜ್ವೆಲ್ರಿ ಅಂತ ಲೆಕ್ಕ ಇತ್ತು. ಈಗ ಆಗಲ್ಲ, ಎಲ್ಲರಿಗೂ ಅದು ಸುಲಭವಾಗಿ ತಗೊಳ್ಬೇಕು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಲೈಟ್ ವೆಯ್ಟ್ ಆಗಿ ಕೊಟ್ಟಿದ್ದಾರೆ ಮಂಗಳೂರು ಜ್ವೆಲ್ಸ್ ಅವರು. ಹಾ ಎಸ್, ಇದು ನೆಕ್ಲೆಸ್ ಅಲ್ಲ, ಹಾರ ಇದು. ಗೊತ್ತಾಯ್ತು ಮೇಡಮ್. ಎಸ್, ಹೇಳಿ ಸರ್. 7,20,000. 7,20,000ನಾ? ಹೌದು. ಫೈನಲಾ? ಫೈನಲ್. ಓಕೆ, ಸೂಪರ್ ಸರ್. ನೋಡೋಣ, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಕಾರ್ಯಕ್ರಮದ ಕೊನೆಯಲ್ಲಿ ಈ ಒಂದು ಕಾಸಿನ ಸರದ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನ ನಾವು ಅನೌನ್ಸ್ ಮಾಡ್ತೀವಿ. ಓಕೆ ಮೇಡಮ್. ಇಲ್ಲ ಅಂದ್ರೂ ಬೇಜಾರಾಗಬೇಡಿ ಸರ್, ನೀವು ನಿಖರವಾದ ಬೆಲೆಯನ್ನ ಹೇಳಿಲ್ಲ ಅಂದ್ರೂ ಬೇಜಾರಿಲ್ಲ. ನೀವು ಕರೆ ಮಾಡಿದ್ದಕ್ಕಾಗಿ ನಿಮಗೋಸ್ಕರ ಒಂದು ವಿಶೇಷವಾದ ಬಹುಮಾನವನ್ನ ಮಂಗಳೂರು ಜ್ವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಸೊ ಪ್ರತಿ ಸಂಚಿಕೆಯಲ್ಲಿ ಕರೆ ಮಾಡಿ, ಖಂಡಿತವಾಗ್ಲೂ ನೀವು ಅದೃಷ್ಟವಂತರ ಆಗಬಹುದು. ಇವತ್ತು ಕೂಡ ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅಲ್ಲಿಂದ ಕರೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಬರೀ ಲೇಡೀಸೇ ಕರೆ ಮಾಡ್ತಾರೆ ಅಂತಲ್ಲ, ಹಳ್ಳಿ ಪ್ರದೇಶದಿಂದ ಕೂಡ ಇಂಥ ಕರೆಗಳು ಬಂದಾಗ ನಿಜವಾಗ್ಲೂ ತುಂಬಾ ಖುಷಿ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ನಮ್ಮ ಪುರುಷರು ಕೂಡ ಚಿನ್ನದ ಬೆಲೆ ಇಟ್ಕೊಂಡಿರುವಂತ ಅಭಿಮಾನವನ್ನ ನೋಡಿ ಖುಷಿ ಅನ್ಸುತ್ತೆ. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹೆಲೋ ಹೆಲೋ ಹಲೋ. ಎಸ್, ವಿದ್ಯಾಶ್ರೀ ಅವರು ಸುಳ್ಯದಿಂದ. ಹಾ ಹೌದು. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಾ? ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಎಸ್, ಕಾರ್ಯಕ್ರಮ ಮೊದಲಿಂದ ನೋಡಿದ್ರ? ಆರಂಭ ಆಗೋದ್ರಿಂದ ನೋಡಿದ್ರ ಮ್ಯಾಮ್? ಹಾ ಹೌದು, ನೋಡಿದ್ರಾ? ಯಾಕಂದ್ರೆ ನಾವು ಇದ್ರೆ ಒಂದು ಕಾಸಿನ ಸರದ ಸಂಪೂರ್ಣ ಮಾಹಿತಿಯನ್ನ ನಮ್ಗೆ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ದಿವ್ಯಾ ಅವ್ರು ಕೊಟ್ಟಿದ್ದಾರೆ. ಓಕೆ ಓಕೆ, ಇಷ್ಟ ಆಯ್ತಾ ಆಭರಣ? ಹಾ, ತುಂಬಾ ಇಷ್ಟ ಆಯ್ತಾ? ಓಕೆ, ಸುಳ್ಯದಿಂದ ಪುತ್ತೂರಿಗೆ ಬನ್ನಿ. ಪುತ್ತೂರಲ್ಲಿ ಮಂಗಳೂರು ಜ್ವೆಲ್ಸ್ ನ ಹೊಸ ಶಾಖೆ ಆರಂಭಗೊಂಡಿದೆ. 31 ವರ್ಷಗಳಿಂದ ನಿರಂತರವಾಗಿ ನಮ್ಮ ಗ್ರಾಹಕರಿಗೆ ಗುಣಮಟ್ಟದ ಚಿನ್ನಾಭರಣವನ್ನ ಒದಗಿಸ್ತಾ ಇರುವಂತಹ ವಿಶ್ವಾಸಾರ್ಹ ಮಳಿಗೆ ಇವತ್ತು ಪುತ್ತೂರಲ್ಲಿ ನಮಗೆ ಸೇವೆಯನ್ನ ನೀಡೋದಕ್ಕೆ ಬಂದಿದ್ದಾರೆ. ಸೊ ನೀವು ಇವತ್ತಿನ ಕಾಲರ್ ಆಗಿದ್ದೀರಿ, ಜೊತೆಗೆ ಅದೃಷ್ಟವಂತರಾಗಿರ್ತೀರಾ, ನಮಗೆ ಗೊತ್ತಿಲ್ಲ. ಆದ್ರೂ ಕೂಡ ನಿಮ್ಗೊಂದು ವಿಶೇಷವಾದ ಬಹುಮಾನ ಮಂಗಳೂರು ಕಡೆಯಿಂದ ಸಿಗ್ತಾ ಇದೆ, ಮಂಗಳೂರು ಜ್ವೆಲ್ಸ್ ಕಡೆಯಿಂದ ಸಿಗ್ತಾ ಇದೆ. ಎಸ್, ಇವತ್ತಿನ ಈ ಕಾಸಿನ ಸರದ ಬೆಲೆ ಎಷ್ಟಿರ್ಬೋದು ಮ್ಯಾಮ್? 8,49,600. 8,49,600. ಹೌದು. ಓಕೆ ಮೇಡಮ್, ದಿವ್ಯಾ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೇಳಿದ್ರು ಇದು ಲೈಟ್ ವೇಟ್ ಜ್ಯುವೆಲ್ರಿ, ಸ್ವಲ್ಪ ಲೈಟ್ ವೇಟ್ ಆಗಿ ಮಾಡಿದ್ದಾರೆ ಈ ಜ್ಯುವೆಲ್ರಿಯನ್ನ ಅಂತ. ಹಾಗಾದ್ರೆ ಗೆಸ್ ಮಾಡಿ. ಚೇಂಜ್ ಮಾಡ್ಬೋದಾ? ಓಕೆ ಫೈನ್, ಹೇಳಿ ಫೈನಲ್ ರೇಟ್ ಎಷ್ಟು ಅಂತ. ವೇಟಾ? ಮೇಡಮ್ ಹೇಳಿ, ಯಾಕಂದ್ರೆ ಇನ್ನೊಬ್ರು ಕಾಲರ್ ವೇಟಿಂಗ್ ಅಲ್ಲಿ ಇದ್ದಾರೆ. 5,31,000. 5,31,000. ಓಕೆ, ವಿದ್ಯಾಶ್ರೀ ಅವ್ರು ಹೇಳ್ತಾ ಇದ್ದಾರೆ 5,31,000 ಈ ಒಂದು ಕಾಸಿನ ಸರದ ಬೆಲೆ ಇರಬಹುದು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಿಜವಾದ ಬೆಲೆಯನ್ನ ನಾವೇ ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹೆಲೋ, ಅಶ್ವಿನಿ ಅವರು ಸವಣೂರಿಂದ. ಹೆಲೋ ಮೇಡಮ್, ಬೇಗ ಮಾತಾಡಿ. ಹೆಲೋ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಿದೆ ಮೇಡಮ್. ಎಸ್ ಮೇಡಮ್, ಮಾತಾಡಿ. ಸವಣೂರಿಂದ ಕಾಲ್ ಮಾಡಿದ್ದೀರಿ ಅಶ್ವಿನಿ ಅವರು. ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ರಲ್ಲ ಮ್ಯಾಮ್ ನೀವು? ಕಾಲ್ ಮಾಡಿದ್ರ? ಇದಕ್ಕಿಂತ ಮೊದಲು ಕಾಲ್ ಮಾಡಿದ್ರಾ? ಮಾಡಿದೆ ಮೇಡಮ್. ಮೂರನೇ ಸಲ ಆಯ್ತು. ಮೂರನೇ ಸಲ, ಸೂಪರ್. ಹೇಳಿ ಮ್ಯಾಮ್, ಎಷ್ಟಿದೆ ಇದ್ರ ಬೆಲೆ? ಅದ್ರದ್ದು 7,20,000. ಈ ಕಾಸಿನ ಸರದ ಬೆಲೆ ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ 7,20,000. 7,20,000 ಇರಬಹುದು ಅಂತ. ಎಸ್ ಮೇಡಮ್, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ, ನೋಡೋಣ ಇದ್ರ ಬೆಲೆ, ನಿಜವಾದ ಬೆಲೆ ಎಷ್ಟು ಅಂತ. ಓಕೆನಾ? ಎಸ್, 3 ಸಲ ಕರೆ ಮಾಡಿದ್ದೀರಿ, 3ನೇ ಸಂಚಿಕೆ ಇದು ನೀವು ಕರೆ ಮಾಡ್ತಾ ಇರುವಂತದ್ದು. ಸೊ ನಿಮಗೋಸ್ಕರ ಅದ್ಭುತವಾದಂತಹ ಬಹುಮಾನ ಮಂಗಳೂರು ಜ್ವೆಲ್ಸ್ ಇಂದ ಕೊಡ್ತಾರೆ ಅಂತ ಹೇಳಿದ್ರೆ ತಗೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಎಸ್, ಇವತ್ತಿನ ಕರೆಗೂ ಕೂಡ ನಿಮ್ಗೆ ವಿಶೇಷವಾದ ಬಹುಮಾನ ಕಾಯ್ತಾ ಇರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಇನ್ನೊಂದು ಕರೆ ಇದೆ, ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ, ತಗೊಳ್ತಾ ಹೋಗ್ತೀನಿ. ಹೆಲೋ ಹೆಲೋ, ಪ್ರತಿಮಾ ಅವ್ರು ತೊಕ್ಕೊಟ್ಟಿಂದ ಕರೆ ಮಾಡಿದ್ದಾರೆ. ಮೇಡಮ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ಎಸ್ ಮೇಡಮ್, ನಮಸ್ತೆ. ನಮಸ್ತೆ. ತೊಕ್ಕೊಟ್ಟಿಂದ ಕರೆ ಮಾಡಿದಿರಿ, ಇದು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದು ಅಂತ ಅನ್ಕೊಳ್ತೀನಿ. ಇಲ್ಲ, ಸೆಕೆಂಡ್ ಟೈಮ್. ಸೂಪರ್. ಓಕೆ, ನಿಮ್ಮ ಪ್ರಯತ್ನಕ್ಕೆ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು. ಕೆಲವರಿಗೆ ಕರೆಗಳು ಸಿಗೋದೇ ಇಲ್ಲ, ಆದ್ರೂ 2ನೇ ಬಾರಿ ಕರೆ ಮಾಡಿದ್ದೀರಿ. ಎಸ್ ಮೇಡಮ್, ಮಂಗಳೂರು ಜ್ವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ಲಾಸ್ಟ್ ಟೈಮ್ ಇದು ಪ್ರೈಸ್ ತಗೊಂಡ್ರಾ? ಇಲ್ಲ ಮೇಡಮ್, ಬರ್ಬೇಕು ಅಂತ ಅನ್ಕೊಂಡಿದ್ದೇವೆ ಸದ್ಯದಲ್ಲೇ. ಬನ್ನಿ ಬನ್ನಿ ಬನ್ನಿ, ಮಾನ್ಸೂನ್ ಅಲ್ಲಿ ಸೂಪರ್ ಆಫರ್ ಅನ್ನ ಇಟ್ಕೊಂಡಿದ್ದಾರೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ, ಈ ಕಾಸಿನ ಸರದಕ್ಕೆ ಕೂಡ ವಿಶೇಷವಾದ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಮೇ ಬಿ ನಿಮ್ಗೆ ಇಷ್ಟ ಆದ್ರೆ ಇದನ್ನೇ ತಗೊಳ್ಳಿ. ಮೇಡಮ್, ಎಷ್ಟಿರ್ಬೋದು ಇದ್ರ ಬೆಲೆ? ಹಲೋ ಮೇಡಮ್, ಎಷ್ಟಿರ್ಬೋದು ಇದ್ರ ನಿಖರವಾದ ಬೆಲೆ?
6,20,000. 6,20,000. ಪ್ರತಿಮಾ ಅವ್ರು ಕರೆ ಮಾಡಿ ಹೇಳ್ತಾ ಇದ್ದಾರೆ ತೊಕ್ಕೋಟಿಂದ. ಈ ಒಂದು ಕಾಸಿನ ಸರದ ಬೆಲೆ 6,20,000 ಅಂತ. ನೋಡೋಣ ಮೇಡಮ್, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕರೆ ಮಾಡ್ತಾ ಇರಿ ಪ್ರತಿ ಸಂಚಿಕೆಗೂ. ಹೆಲೋ, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹೆಲೋ ಹೆಲೋ, ಬೆಂಗಳೂರಿಂದ ಜಯಶ್ರೀ ಅವ್ರು ಕರೆ ಮಾಡ್ತಾ ಇದ್ದಾರೆ. ಹಲೋ, ಮಾತಾಡಿ ಮೇಡಮ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ, ಕೇಳ್ತಾ ಇದೆ ಮೇಡಮ್. ಓ, ಫುಲ್ ಜೋಶಲ್ಲಿದ್ದೀರಿ. ಜೋಸ್ ಏನಿಲ್ಲ, ವಾರ ಮಾಡ್ತಾ ಇದ್ದೇನಲ್ಲ, ಮತ್ತೆ ಜೋಸ್ ಗೊತ್ತಾಯ್ತು ಬಿಡಿ. ಅದೇ ಅದೇ ಅದೇ. ಆರಾಮಾ? ಮಳೆ ಇದೆಯಾ? ಬ್ಯಾಂಗ್ಳೂರಲ್ಲಿ ಮಳೆ ಇದೆಯಾ? ಮಳೆ ಇಲ್ಲ ಮೇಡಮ್, ಇಲ್ಲಿ ಮಳೆ ಇಲ್ಲವೇ ಇಲ್ಲ. ಬನ್ನಿ, ಪುತ್ತೂರಿಗೆ ಬನ್ನಿ, ಇಲ್ಲಿ ಮಳೆ ತುಂಬಾ ಚೆನ್ನಾಗಿದೆ. ಹೌದು, ಬರ್ಲಿಕ್ಕುಂಟು, ನೆಕ್ಸ್ಟ್ ಮಂತ್ ಬರ್ಲಿಕ್ಕುಂಟು. ಬನ್ನಿ, ಯಾಕಂದ್ರೆ ಭರ್ಜರಿ ಇದೆ ನಿಮ್ದು ಗಿಫ್ಟ್. ಹೌದು, ಎಲ್ಲ ಒಟ್ಟಿಗೆ ತಗೊಂಡು ಹೋಗುವ ಅಂತ. ಎಸ್, ಅದಕ್ಕೆ ನಾನು ಹೇಳಿದೆ, ನೀವು ಬೆಂಗಳೂರಲ್ಲಿರುವಂತ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ಇನ್ನಷ್ಟು ಅತ್ಯುತ್ತಮವಾದ ಆಭರಣಗಳು ನಿಮಗೆ ಅಲ್ಲಿ ಕಾಯ್ತಾ ಇರುತ್ತೆ. ಇನ್ನು ವಿಶೇಷ ಆಫರ್ಗಳು ಕೂಡ ಇದೆ ಅಲ್ಲಿ. ಎಸ್, ಪರವಾಗಿಲ್ಲ, ಮಂಗಳೂರು ಹೊಸ ಶಾಖೆ ಇದು, ಇಲ್ಲಿಗೂ ಬನ್ನಿ ನೀವು. ಎಸ್, ಇವತ್ತಿನ ಕಾಸಿನ ಸರದ ಬೆಲೆ ಎಷ್ಟಿರ್ಬೋದು ಮ್ಯಾಮ್? 5,32,000. 5,32,000. ಹಾ. ಎಸ್, ಜಯಶ್ರೀ ಅವ್ರು ಹೇಳ್ತಾ ಇದ್ದಾರೆ ಇದೊಂದು ಕಾಸಿನ ಸರದ ಬೆಲೆ 5,32,000 ಅಂತ. ನೋಡೋಣ ಮ್ಯಾಮ್, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಆದ್ರೆ ನಿಮ್ಮ ಪ್ರಯತ್ನವನ್ನ ಮಾತ್ರ ನಿಲ್ಲಿಸಬೇಡಿ. ಪ್ರತಿ ಬಾರಿ ಕೂಡ ನಿಮ್ಮ ಎಸ್, ನಾವು ವೇಟ್ ಮಾಡ್ತಾ ಇರ್ತೀವಿ ಜಯಶ್ರೀ ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಕಾಲರ್. ಹೆಲೋ. ಓ, ಸುಶೀಲಾ ಅವರು ಸೂತ್ರಬೆಟ್ಟಿಂದ ಲಾಸ್ಟ್ ಟೈಮ್ ಕೂಡ ಅವ್ರು ಕಾಲ್ ಮಾಡಿದ್ರು. ಹೆಲೋ. ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದಿರಿ ನೀವು? ಮಾಡಿದ್ದೇನೆ. ಎಸ್, ಗೊತ್ತು ನನಗೆ. ಹೇಳಿ ಮ್ಯಾಮ್, ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದಿರಲ್ವಾ? ಹೌದೌದು, ಮಾಡಿದ್ದೆ. ಓಕೆ, ನಿಮ್ಮ ಗಿಫ್ಟ್ ನಿಮಗೆ ಸಿಕ್ಕಿದೆ. ಹೌದೌದು. ಓಕೆ, ಇಷ್ಟ ಆಯ್ತಾ ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಹೇಗಿದೆ ಅಲ್ಲಿನ ಚಿನ್ನಾಭರಣ ಎಲ್ಲ? ಚೆನ್ನಾಗಿದೆ, ಇನ್ನು ಪರ್ಚೇಸ್ ಮಾಡ್ಬೇಕಷ್ಟಲ್ಲ. ಹೌದೌದು, ಪರವಾಗಿಲ್ಲ. ವಿಸಿಟ್ ಮಾಡಿದಿರಿ, ನಿಮ್ಗೆ ಇಷ್ಟ ಆಗಿದೆ ತಾನೆ? ವಿಸಿಟ್ ಕಸ್ಟಮರ್ ಎಲ್ಲ ತುಂಬಾ ಚೆನ್ನಾಗಿದೆ, ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಹೌದಾ? ಅಲ್ಲಿಯ ಸಿಬ್ಬಂದಿಗಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲ ಆಭರಣ ಚೆನ್ನಾಗಿ ತೋರಿಸ್ತಾರೆ. ನಮ್ದು ಇಷ್ಟ ಆಯ್ತು ನಿಮ್ಗೆ ತುಂಬಾ. ಇಷ್ಟ ಆಯ್ತು. ಯಾರಿಗೆ ಬೇಕಾದ್ರೆ ಆರಾಮಾಗಿ ಹೋಗ್ಬೋದು ಅಂತ ಅಲ್ವಾ? ಹೊಸ ಏನು ಮಳಿಗೆ ಹೇಗ್ ಹೋಗೋದು, ಹೇಗಿರುತ್ತೆ ಚಿನ್ನ ಅನ್ನುವಂತ ಭಯ ಬೇಡ. ಆರಾಮಾಗಿ ಯಾರು ಬೇಕಾದ್ರೂ ಮಂಗಳೂರು ಜ್ಯುವೆಲ್ಸ್ಗೆ ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿಯ ವಾತಾವರಣವನ್ನ ತಿಳ್ಕೊಬಹುದು. ಆಮೇಲೆ ಒಂದು ನಂಬಿಕೆಯ ಮೇಲೆ ಚಿನ್ನಾಭರಣವನ್ನ ತಗೋಬಹುದು. ಎಸ್ ಮೇಡಮ್. ಹೆಲೋ. ಎಸ್, ಸುಶೀಲಾ ಅವರು ಸೂತ್ರಬೆಟ್ಟಿಂದ ಕರೆ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಕರೆ ಕಟ್ಟಾಯ್ತು. ಮತ್ತೆ ಪ್ರಯತ್ನವನ್ನ ಮಾಡಿ ಮ್ಯಾಮ್. ಹೆಲೋ. ಎಸ್, ನೆಕ್ಸ್ಟ್ ಕಾಲರ್ ನೋಡೋಣ. ಹೆಲೋ. ಹೆಲೋ, ಕೇಳಿಸ್ತಿದೆ ನನ್ನ ಧ್ವನಿ? ಹಲೋ, ಕೇಳಿಸ್ತಿದೆ. ಸುಜಾತ ಅವ್ರು. ಮೇಡಮ್ ನಮಸ್ತೆ, ಮಾತಾಡಿ. ಚಿನ್ನದ ಬೆಲೆ 3,50,000. 3,50,000. ಸುಜಾತ ಪುತ್ತೂರು ಇವ್ರು ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಕಾಸಿನ ಸರದ ಬೆಲೆ 3,50,000. ಹೆಲೋ. ಓಕೆ ಮೇಡಮ್, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ನೋಡೋಣ ಅದರ ನಿಖರವಾದ ಬೆಲೆಯನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸುಶೀಲಾ ಅವರು ಪ್ರಯತ್ನವನ್ನು ಪಟ್ಟರು, ಮಾತಾಡ್ತಾ ಇರ್ಬೇಕಾದ್ರೆ ಕರೆ ಕಟ್ಟಾಗೋಯ್ತು. ಕರೆ ಮಾಡಿ ಮತ್ತೆ ಒಂದು ನಿಮ್ಮ ಬೆಲೆಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿ ಕರೆ ಮಾಡ್ತಾ ಇರಿ ಮೇಡಮ್. ಹೆಲೋ. ಎಸ್, ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ನಮ್ಮ ಒಂದು ಗ್ರಾಹಕ ಬಂಧುವರಿಗೆ ಒಂದು ವಿಶೇಷವಾದ ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನವರು ಕರೆ ಮಾಡಿದವರು ಮತ್ತೆ ಮತ್ತೆ ಕರೆ ಮಾಡುವಂಥ ಪ್ರಯತ್ನವನ್ನು ಮಾಡಿರ್ತಾರೆ. ಜೊತೆಗೆ ಯಾರು ಮೊದಲು ಕರೆಯನ್ನು ಮಾಡಿರ್ತಾರೋ ಅವರು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟನ್ನು ಮಾಡಿರ್ತಾರೆ. ಎಲ್ಲರೂ ಕೂಡ ಸಂತೃಪ್ತ ಗ್ರಾಹಕರು ಅಂತಲೇ ಹೇಳ್ಬೋದು. ಯಾಕಂದರೆ ಯಾರಾದರೂ ಅಷ್ಟೇ ಸೀದಾ ಹೋಗಿ ನಾವೇನೋ ಹೊಸ ಶೋರೂಮ್ ಓಪನ್ ಆಗಿದೆ ಅಂತ ಹೇಳಿದ ಕೂಡಲೇ ಅಲ್ಲಿಂದ ಚಿನ್ನಾಭರಣವನ್ನು ತಗೊಳ್ಳುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಅವ್ರಿಗೂ ತಿಳ್ಕೊಳ್ಬೇಕಾಗತ್ತೆ. ಎಸ್, ನಮ್ಮ ಕಾರ್ಯಕ್ರಮ ಕೊನೆ ಹಂತಕ್ಕೆ ಬರ್ತಾ ಇದೆ. ಯಾಕಂದರೆ ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ. ಅವರ ಸ್ಪಂದನೆಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಯ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹೆಲೋ. 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 ಉಮಾವತಿ ಅವರು ಮಂಗಳೂರಿಂದ. ಮೇಡಮ್ ನಮಸ್ತೆ. ನಮಸ್ತೆ. ತುಂಬಾ ಪ್ರಯತ್ನ ಪಟ್ರಿ ಅಂತ ಅನ್ಕೊಳ್ತೀನಿ. ಕರೆ ಸಿಗ್ತಾ ಇರ್ಲಿಲ್ಲ ಅಲ್ಲ? ಎಸ್, ನೋಡಿದ್ರೆ ಮೇಡಮ್ ಕಾಸಿನ ಸರ ಎಷ್ಟಿರ್ಬೋದು ಇದ್ರ ಬೆಲೆ? 6,45,000. 6,45,000.
ಓಕೆ, ನೋಡೋಣ ಮ್ಯಾಮ್. ಇದರ ನಿಖರವಾದ ಬೆಲೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಅದರ ಜೊತೆಗೆ ನಿಮ್ಗೆ ವಿಶೇಷವಾದ ಆಫರ್ ಅನ್ನ ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಈ ಕಾಸಿನ ಸರ ಲೈಟ್ ವೇಟ್ ಆಗಿದೆ ಅಂತ ಮೊದಲೇ ದಿವ್ಯಾ ಅವ್ರು ಹೇಳಿದ್ರು. ಜೊತೆಗೆ ಈ ಕಾಸಿನ ಸರದ ಬೆಲೆ ಆಫರ್ ಅನ್ನ ಹೊರತುಪಡಿಸಿ ಜೊತೆಗೆ 25,000 ರೂಪಾಯಿಯಷ್ಟು ಮತ್ತೆ ಮೌಲ್ಯವನ್ನ ಕಡಿತಗೊಳಿಸಿ ನಮ್ಮ ಗ್ರಾಹಕರಿಗೆ ಕೊಡುವಂತಹ ದೊಡ್ಡ ಮನಸ್ಸನ್ನ ಮಂಗಳೂರು ಜುವೆಲ್ಸ್ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಿಶೇಷವಾದ ಮಾನ್ಸೂನ್ ಆಫರ್ಗಳನ್ನ ನಮ್ಮ ಗ್ರಾಹಕರಿಗೋಸ್ಕರ ಇಟ್ಟಿದ್ದಾರೆ. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿರುವಂತ ಅದೆಷ್ಟೋ ಜನರು ಕೂಡ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ತುಂಬಾ ಖುಷಿ ಪಟ್ಟಿದ್ದಾರೆ, ಚಿನ್ನವನ್ನ ಖರೀದಿಸಿದ್ದಾರೆ. ಯಾರು ಮೊದಲೇ ಅವರು ಆಕಾಂಕ್ಷ್ ಗೋಪಾಲ್ ಅವ್ರು ಹೇಳಿದ ಹಾಗೆ ನಮ್ಮ ತುಂಬ ಗ್ರಾಹಕರು ನಮಗೆ ವಿಸಿಟ್ ಮಾಡ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಉತ್ತಮವಾದ ಸ್ಪಂದನೆ ನಮಗೆ ಸಿಗ್ತಾ ಇದೆ. ಹೆಚ್ಚಿನ ಜನರು ಸ್ಕೀಮಿಗೆ ಜಾಯಿನ್ ಆಗಿದ್ದಾರೆ ಅಂತ ಹೇಳಿದ್ರು. ಸೊ ಅದು ನಾವು ಈ ಕಾರ್ಯಕ್ರಮದಿಂದ ನೀವು ಕೊಡ್ತಾ ಇರುವಂಥ ಸ್ಪಂದನೆ. ಪ್ರತಿ ಸಂಚಿಕೆ ಕೂಡ ಕರೆ ಮಾಡಿ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡ್ತಾ ಇರಿ. ಪ್ರತಿ ಶುಕ್ರವಾರ ಸಂಜೆ 6:30ಕ್ಕೆ ಈ ಕಾರ್ಯಕ್ರಮ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನಲಲ್ಲಿ ನೇರ ಪ್ರಸಾರ ಆಗುತ್ತೆ. ಸೊ ಮಿಸ್ ಮಾಡದೆ ಕರೆ ಮಾಡಿ. ಇನ್ನೇನು ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ಸುಶೀಲಾ ಅವರು ಆಗ ಫೋನ್ ಮಾಡಿದ್ರು. ಅವರ ಕರೆ ಅವ್ರ ಬೆಲೆಯನ್ನ ಹೇಳುವಂತ ಹೊತ್ತಿಗೆ ಕರೆ ಕಟ್ಟಾಯ್ತು. ಹಾಗಾಗಿ ಒಂದು ಅವಕಾಶವನ್ನ ನಾವು ಅವ್ರಿಗೆ ಕೊಡ್ಲೇಬೇಕು, ಯಾಕಂದ್ರೆ ಪ್ರತಿ ಸಂಚಿಕೆಯಲ್ಲಿ ಕೂಡ ಕರೆ ಮಾಡ್ತಾ ಇದ್ರೆ. ಹಲೋ ಮೇಡಮ್ ನಮಸ್ತೆ, ಕ್ಷಮಿಸಿ ಕರೆ ಕಟ್ಟಾಯ್ತು ಅವಾಗ. ಮೇಡಮ್ ಬೆಲೆ ಹೇಳಿ ಮ್ಯಾಮ್. ಬೆಲೆ 3,62,000. ಸುಶೀಲಾ ಸೂತ್ರಬೆಟ್ಟು ಅವರು ಕರೆ ಮಾಡಿ ಹೇಳ್ತಾ ಇದ್ರೆ 3,62,000. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. 3,62,000. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ನಿಖರವಾದ ಬೆಲೆಯನ್ನ ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಪ್ರತಿ ಸಂಚಿಕೆಗೂ ಕೂಡ ಕರೆ ಮಾಡ್ತಾ ಇರಿ, ಮಿಸ್ ಮಾಡಬೇಡಿ. ಎಸ್, ಈಗ ನಾವು ಈ ಒಂದು ಚಿನ್ನದ ನಿಖರವಾದ ಬೆಲೆಯನ್ನ ತಿಳ್ಕೊಳ್ಳುವಂತಹ ಸಮಯ. ಮಂಗಳೂರಿಂದ, ಬೆಂಗಳೂರಿಂದ, ಸುಳ್ಯದಿಂದ, ಅರಸಿನಮಕ್ಕಿಯಿಂದ, ತೊಕ್ಕೋಟಿಂದ, ಹೀಗೆ ಬೇರೆ ಬೇರೆ ಭಾಗಗಳಿಂದ ಜನ ಕರೆಯನ್ನ ಮಾಡ್ತಾ ಇದ್ರು ಈ ಒಂದು ಕಾರ್ಯಕ್ರಮಕ್ಕೆ. ಈ ನೇರ ಪ್ರಸಾರ ಕಾರ್ಯಕ್ರಮ ಈ ಅವಧಿಗೆ ಒಂದು ಅತ್ಯುತ್ತಮವಾದ ಸ್ಪಂದನೆಯನ್ನ ನೀವು ನೀಡ್ತಾ ಇದ್ದೀರಿ. ನಿಮ್ಮ ಸಮಯವನ್ನ ಈ ಒಂದು ಕಾರ್ಯಕ್ರಮಕ್ಕಾಗಿ ಮೀಸಲಿಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮನ್ನ ನಿರಾಶರನ್ನಾಗಿಸಬಾರದು. ಪ್ರತಿಯೊಬ್ಬ ಕಾಲರಿಗೆ ಕೂಡ ನಾವು ವಿಶೇಷವಾದ ಬಹುಮಾನವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಿಂದ ಮಂಗಳೂರು ಜುವೆಲ್ಸ್ ಅವರು ನಿಮ್ಗೆಲ್ಲರಿಗೂ ಕೂಡ ಒಂದು ವಿಶೇಷವಾದ ಬಹುಮಾನವನ್ನ ಕೊಡ್ತಾ ಇದ್ದಾರೆ. ಸೊ ತುಂಬಾ ಸಂಚಿಕೆಗಳಲ್ಲಿ ಕರೆ ಮಾಡಿ ಹಾಗೆ ಇರಬೇಡಿ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಅನ್ನ ಪಡ್ಕೊಳ್ಳಿ. ಯಾಕಂದ್ರೆ ಪ್ರತಿ ಸಂಚಿಕೆಯಲ್ಲಿ ಬೇರೆ ಬೇರೆ ಗಿಫ್ಟ್ ನಿಮ್ಮದಾಗಿಸ್ಕೊಳ್ಬಹುದು. ಸೊ ವಿಸಿಟ್ ಮಾಡಿ, ಅಲ್ಲಿನ ಚಿನ್ನಾಭರಣಗಳನ್ನ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಸ್ಕೀಮ್ಗೆ ಜಾಯಿನ್ ಆಗಿ ಚಿನ್ನಾಭರಣಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ವಿಶೇಷವಾದ ಡಿಸ್ಕೌಂಟ್ ಸಿಗ್ತಾ ಇದೆ, ಅದನ್ನ ಕೂಡ ಮಿಸ್ ಮಾಡ್ಕೋಬೇಡಿ. ಇನ್ನು ಶುಭ ಸಮಾರಂಭಗಳು ಸಾಲಾಗಿ ಬರೋದ್ರಲ್ಲಿದೆ. ಎಸ್, ನಾವೀಗ ಇದರ ನಿಖರವಾದ ಬೆಲೆಯನ್ನ ನೋಡುವಂತಹ ಹೊತ್ತು. ಈ ಒಂದು ಚಿನ್ನದ ತೂಕ 28 ಗ್ರಾಮ್ 750 ಮಿಲಿ ಇದೆ. ಎಸ್, ಆಗಲೇ ದಿವ್ಯಾ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೇಳಿದ್ರು, ನೋಡಿದಾಗ ತುಂಬ ಹೆವಿ ಅಂತ ಅನಿಸಿದ್ರು ಕೂಡ ತುಂಬ ಲೈಟ್ ವೆಯ್ಟ್ ಆಗಿ ಈ ಒಂದು ಜ್ಯುವೆಲ್ರಿ ನಮಗೆ ಸಿಗ್ತಾ ಇದೆ. ಇದೊಂದು ಸಾಂಪ್ರದಾಯಿಕ ಆಭರಣ ಕೂಡ ಹೌದು. ಯಾಕಂದರೆ ನಾವು ಈ ಒಂದು ಆಭರಣವನ್ನು ಹಾಕ್ಕೊಂಡ್ರೆ ಸಾಕು, ಒಂದು ಎಲ್ಲ ಶುಭ ಸಮಾರಂಭಕ್ಕೆ ಅದೊಂದು ಹೊಸ ಕಳೆಯನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇದರ ನಿಖರವಾದ ಬೆಲೆಯನ್ನು ಹೇಳುವಂತಹ ಸಮಯ. ಈ ಒಂದು ಚಿನ್ನದ ನಿಖರವಾದ ಬೆಲೆ 4,51,884 ರೂಪಾಯಿಗಳು. ಎಸ್, 4,51,884 ರೂಪಾಯಿಗಳು. ಎಸ್, ಇದರ ಈ ಒಂದು ಕೋಡಿಂಬಾಡಿಯಿಂದ ಕರೆ ಮಾಡಿರುವಂಥ ವಿಜಯ ಅವರು ಇದರ ಒಂದು ನಿಖರವಾದ ಬೆಲೆಯನ್ನು, ಒಂದು ಸಮೀಪ ಬೆಲೆಯನ್ನು ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವ್ರು 4,60,000 ಇರಬಹುದು ಅನ್ನೋದನ್ನ ಗೆಸ್ ಮಾಡಿ ಹೇಳಿದ್ರು. ಎಸ್, ಈ ವಾರದ ಒಂದು ಅದೃಷ್ಟವಂತರು ಕೋಡಿಂಬಾಡಿಯಿಂದ ಕರೆ ಮಾಡಿರುವಂಥ ವಿಜಯ ಅವರು. ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆ, ಇವತ್ತೇನು ನಮಗೆ ಅದೃಷ್ಟ ಒಲಿದು ಬಂದಿದೆ ಅಂತ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಕೂಡ ಕರೆ ಮಾಡಿ ನಿಖರವಾದಂಥ, ನಾವು ತೋರಿಸುವಂಥ ಆಭರಣದ ನಿಖರವಾದ ಬೆಲೆಯನ್ನ ಗೆಸ್ ಮಾಡಿ ಅಂತ ಹೇಳ್ತಾ. ಎಸ್, ಇದಾಗಿತ್ತು ಇವತ್ತಿನ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂಥ ಕಾರ್ಯಕ್ರಮ. ಎಸ್, ಜೊತೆಗೆ ಇವತ್ತು ನೀವು ಹೇಳಿದ್ರಿ ಮೇಡಮ್, ಯಾಕಂದ್ರೆ ನಮ್ಮ ಒಂದು ಗ್ರಾಹಕರಿಗೆ ಒಂದು ಡೌಟ್ ಇರುತ್ತೆ, ಯಾಕಂದ್ರೆ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ. ಆವಾಗ ನಾನು ಹೇಳಿದೆ 25,000 ರೂಪಾಯಿಯಷ್ಟು ಮೌಲ್ಯ ಕಡಿಮೆ ಮಾಡಿ ಹೇಳ್ತಾ ಇದ್ದಾರೆ, ಅಂದರೆ ನಮಗೆ ಆ ಚಿನ್ನವನ್ನು ತಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ. ಎಸ್, ಈಗ ಒಂದು ಇದರ ನಿಖರವಾದ ಬೆಲೆ ನಮ್ಮ ಗ್ರಾಹಕರಿಗೆ, ನಮ್ಮ ವೀಕ್ಷಕ ಬಾಂಧವರಿಗೆ ಆ್ಯಕ್ಚುಲಿ ಈ ಒಂದು ಕಾಸಿನ ಸರ ಇಷ್ಟ ಆಯಿತು ಅಂತಂದರೆ ಎಷ್ಟು ಬೆಲೆಗೆ ಇದು ನಮಗೆ ಸಿಗುತ್ತೆ?
ಇದು ಆಕ್ಚುಯಲ್ ಪ್ರೈಸ್ ನಿಮಗೆ 4.5 ಲಕ್ಷ ಅಂತ ಈಗಲೇ ಅನೌನ್ಸ್ ಮಾಡಿದ್ವಿ. 4,51,884 ರೂಪಾಯಿ. ಇದು ನಿಮಗೆ ಡಿಸ್ಕೌಂಟ್ ಆಗಿ ಮಾನ್ಸೂನ್ ಆಫರ್ ಏನಿದೆ ಅದು ಡಿಸ್ಕೌಂಟ್ ಆಗಿ 4,27,000 ಅಂದ್ರೆ 4.25 ಲಕ್ಷಕ್ಕೆ ಸಿಗ್ತಾ ಇದೆ. 4.5 ಲಕ್ಷ ಇತ್ತು ಇದರ ಬೆಲೆ, ಅದು ಕೂಡ ಡಿಸ್ಕೌಂಟ್ ಪ್ರೈಸ್ ಅಲ್ಲೇ ಹೇಳ್ತಾ ಇರೋದು. ಜೊತೆಗೆ ವಿಶೇಷವಾಗಿ ಈ ಒಂದು ಸಂಚಿಕೆಗೆ ನಾವು ಇವತ್ತು ಕೊಡ್ತಾ ಇರೋ ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾ ಇರುವಂತ ಆಫರ್ ಇದು. ಈ ಒಂದು ಇವತ್ತೇನು ಡಿಸ್ಪ್ಲೇ ಮಾಡಿದ್ದೇವೆ ಈ ಕಾಸಿನ ಸರ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಇನ್ನೂ 25,000 ರೂಪಾಯಿ ಕಡಿತಗೊಳಿಸಿ 4.25 ಲಕ್ಷಕ್ಕೆ ಈ ಒಂದು ಕಾಸಿನ ಸರವನ್ನ ನೀವು ನಿಮ್ಮದಾಗಿಸ್ಕೊಳ್ಬಹುದು. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳೂರು ಜುವೆಲ್ಸ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ದಿವ್ಯಾ ಅವರು ನಮಗೆ ಮಂಗಳೂರು ಜುವೆಲ್ಸ್ ಬಗ್ಗೆ, ಆಭರಣದ ಬಗ್ಗೆ ಹಾಗೆ ಆಫರ್ಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಟ್ರು. ಮೇಡಮ್, ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಸಂಜೆ 6:30ಕ್ಕೆ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರಗೊಳ್ಳುತ್ತೆ. ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಫಾಲೋ ಮಾಡಿ, ಕರೆ ಮಾಡಿ, ನಾವು ತೋರಿಸುವಂಥ ಆಭರಣದ ನಿಖರವಾದ ಬೆಲೆಯನ್ನು ಹೇಳಿ ಆ ವಾರದ ಅದೃಷ್ಟವಂತರು ನೀವಾಗಿ ಅಂತ ಹೇಳ್ತಾ ಧನ್ಯವಾದಗಳು.